ಸುದ್ದಿ ನ್ಯೂಸ್ಗೆ ಸ್ವಾಗತ. ನಾನು ದಿವ್ಯಶ್ರೀ ವಜ್ರತುಂಬಿ. PUC ಫಲಿತಾಂಶ ಇವತ್ತು ಪ್ರಕಟ ಆಗಿದೆ. ಕರ್ನಾಟಕದಲ್ಲಿ ದಕ್ಷಿಣ ಕನ್ನಡ ಹಾಗೂ ಉಡುಪಿ ಯಾವತ್ತಿದ್ರೂ ಮೇಲುಗೈ ಸಾಧಿಸುವಂಥ ಒಂದು ಜಿಲ್ಲೆಗಳು. ಅದೇ ರೀತಿ ದಕ್ಷಿಣ ಕನ್ನಡ ಕಳೆದ ಬಾರಿಯ ಹಾಗೆ ಈ ಬಾರಿ ಕೂಡ ಸಾಧನೆಯನ್ನು ಮಾಡಿದೆ. ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದೆ 95% ಫಲಿತಾಂಶವನ್ನು ನೀಡುವ ಮೂಲಕ. ಆ ರೀತಿಯಾದಂಥ ಒಂದು ಸಾಧನೆ ಆಗಬೇಕು ಅಂತ ಹೇಳಿದ್ರೆ ಜಿಲ್ಲೆಯಲ್ಲಿ ಬೇರೆ ಬೇರೆ ತಾಲೂಕಿನ ಕಾಂಟ್ರಿಬ್ಯೂಷನ್ ಕೂಡ ತುಂಬ ಆಗಿರುವಂಥದ್ದು. ಅದೇ ರೀತಿ ಇವತ್ತು ಪುತ್ತೂರಿನಲ್ಲಿ ನಾವಿದ್ದೇವೆ. ಪುತ್ತೂರಿನ ವಿವೇಕಾನಂದ ವಿದ್ಯಾಸಂಸ್ಥೆಯಲ್ಲಿದ್ದೇವೆ. ವಿವೇಕಾನಂದ ವಿದ್ಯಾಸಂಸ್ಥೆ ಕೂಡ ಅಷ್ಟೇ ಹಲವಾರು ಸಾಧನೆಗಳನ್ನು ಮಾಡ್ತಾ ಇದೆ. ಅದು ಶೈಕ್ಷಣಿಕ ಆಗಿರ್ಬೋದು ಅಥವಾ ಬೇರೆ ಕ್ರೀಡಾ ವಿಷಯದಲ್ಲಿ ಕೂಡ ಆಗಿರ್ಬೋದು. ಹಾಗಾಗಿ ಇವತ್ತು ನಾವು ಪುತ್ತೂರಿನ ಈ ಸಾಧಕ ವಿದ್ಯಾರ್ಥಿಗಳಲ್ಲಿ ಪ್ರಥಮವಾಗಿ ನಾವು ವಿವೇಕಾನಂದ ವಿದ್ಯಾಸಂಸ್ಥೆಯಲ್ಲಿದ್ದೇವೆ. ವಿವೇಕಾನಂದ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳು ಏನೆಲ್ಲ ಸಾಧನೆಯನ್ನು ಮಾಡಿದ್ದಾರೆ, ಎಷ್ಟು ಅಂಕಗಳನ್ನು ಪಡ್ಕೊಂಡಿದ್ದಾರೆ, ಅದೇ ರೀತಿಯಾಗಿ ಅವರ ಆ ಸಾಧನೆಯ ಹಿಂದಿನ ಪರಿಶ್ರಮ ಏನಿತ್ತು ಅನ್ನೋದನ್ನು ತಿಳ್ಕೊಂಡು ಬರೋಣ. ಅವರನ್ನು ಮಾತನಾಡಿಸ್ಕೊಂಡು ಬರೋಣ. ಹಲೋ. ಹೇಗಿದ್ದೀರಾ? ಚೆನ್ನಾಗಿದ್ದೇನೆ. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ಎಷ್ಟು ಖುಷಿ ಆಗ್ತಾ ಇದೆ ಅಂದರೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಉಂಟು. ಹಾರ್ಡ್ ವರ್ಕ್ ಮಾಡಿದ್ದಕ್ಕೆ ಇಷ್ಟು ಮಾರ್ಕ್ಸ್ ಬಂದಿದೆ ಅಂತ. ನನಗೆ 591 ಬಂದಿದೆ. ಆಮೇಲೆ ನಾನು ಸ್ಟೇಟಲ್ಲಿ 3rd ರ್ಯಾಂಕ್. ಸ್ಟೇಟ್ಗೆ 3rd ರ್ಯಾಂಕ್. ಕಂಗ್ರ್ಯಾಚುಲೇಷನ್ ಮಂಜುಶ್ರೀ. ರಾಜ್ಯಕ್ಕೆ 3rd ರ್ಯಾಂಕ್ ಪಡ್ಕೊಂಡಿದ್ದಾರೆ. 3ನೇ ರ್ಯಾಂಕ್ ಅಂತ ಹೇಳಿದ್ರೆ ಅದು ಸುಲಭದ ವಿಷಯ ಅಲ್ಲ. ಈ ಒಂದು ಸಾಧನೆ ಆಗಬೇಕು ಅಂತ ಹೇಳಿದ್ರೆ ಹಲವಾರು ದಿನಗಳ ಒಂದು ಪ್ರಯತ್ನ ಇರುತ್ತೆ. ನಿಮ್ಮ ಪ್ರಯತ್ನ ಹೇಗಿತ್ತು? ಅಂದರೆ ನಿಮ್ಮ ಈ ಒಂದು ಟೈಮ್ ಟೇಬಲ್ ಏನಾದರೂ ಹಾಕ್ಕೊಂಡಿದ್ರೆ ಹೇಗೆ? ಪರ್ಟಿಕ್ಯುಲರ್ ಆಗಿ ಒಂದು ಟೈಮ್ ಟೇಬಲ್ ಅಂತ ಇರಲಿಲ್ಲ. ಬಟ್ ಈ ದಿನ ಈ ಸಬ್ಜೆಕ್ಟ್ ಮತ್ತು ಇಷ್ಟು ಚಾಪ್ಟರ್ಸನ್ನು ಮುಗಿಸ್ಬೇಕು ಅಂತ ಇತ್ತು. ಸೊ ಅದನ್ನು ಕಂಪ್ಲೀಟ್ ಮಾಡ್ತಿದ್ದೆ ಅದೇ ದಿನ. ಫಾರ್ ಎಕ್ಸಾಂಪಲ್ ಕೆಲವೊಂದು ಸಲ 12 o'clock ತನಕ ಇರ್ತಿದ್ದೆ. ಇಲ್ದಿದ್ರೆ ಬೇಗ 9 ಗಂಟೆಗೆ ಮಲ್ಕೊಂಡು ಮಾರ್ನಿಂಗ್ 4 o'clock ಎದ್ದು ಓದ್ತಿದ್ದೆ. ಆ ಥರ ಮಾಡ್ತಿದ್ದೆ. ನಿಮಗೆ ರಾತ್ರಿ ಲೇಟಾಗಿ ಮಲ್ಕೊಂಡು ಓದೋದು ಬೆಟರ್ ಅಥವಾ ಬೆಳಿಗ್ಗೆ ಬೇಗ ಎದ್ದು ಓದೋದು ಬೆಟರ್? ಬೆಳಿಗ್ಗೆ ಬೇಗ ಎದ್ದು ಓದಿದರೆ ಮೈಂಡ್ ಸ್ವಲ್ಪ ಫ್ರೆಶ್ ಆಗಿರ್ತದೆ. ಸೊ ಬೆಳಿಗ್ಗೆ ಬೇಗ ಎದ್ದು ಓದೋದು ಬೆಟರ್. ಸೊ ನೀವು ನಿಮ್ಮ ಜೂನಿಯರ್ಸ್ಗೆ ಸಜೆಸ್ಟ್ ಮಾಡ್ತಾ ಇದ್ದೀರಾ? ಹೌದು. ಓಕೆ, ನಿಮ್ಮ ಮನೆಯವರ ಪ್ರೋತ್ಸಾಹ ಹೇಗಿತ್ತು? ಅಪ್ಪ ಅಮ್ಮ ಇಬ್ಬರು ಕೂಡ ತುಂಬ ಸಪೋರ್ಟ್ ಮಾಡಿದ್ದಾರೆ. ಮತ್ತು ಮನೇಲಿ ನಾವು ಜಾಯಿಂಟ್ ಫ್ಯಾಮಿಲಿಯಲ್ಲಿರೋದು. ಸೊ ಎಲ್ಲರೂ ಕೂಡ ಮನೇಲಿ ಚಿಕ್ಕಪ್ಪ ಚಿಕ್ಕಮ್ಮ ಅಜ್ಜಿ ತಮ್ಮ ತಂಗಿ ಎಲ್ಲರೂ ಕೂಡ ತುಂಬ ಸಪೋರ್ಟ್ ಮಾಡಿದ್ದಾರೆ ನನಗೆ. ಆಮೇಲೆ ಅಪ್ಪ ಅಮ್ಮ ನನ್ನನ್ನು ಹಾಸ್ಟೆಲಿಗೆ ಹಾಕಿದ್ದು ಓದಬೇಕು ಅಂತಲೇ ಹಾಸ್ಟೆಲಿಗೆ ಹಾಕಿದ್ರು. ಸೊ ಅವರಿಂದಾಗಿ ಎಲ್ಲ ಆಯಿತು. ಈಗ ಹಾಸ್ಟೆಲಲ್ಲಿದ್ದು ಅಂದರೆ ಈಗ ಹಾಸ್ಟೆಲರ್ಸ್ಗೆ ಇರ್ತದೆ ಅಂದರೆ ನಾವು ಮನೆಗೆ ಹೋಗೋಕ್ಕಾಗ್ತಾ ಇಲ್ಲ ಅಂತ ಹೇಳಿ. ಸೊ ಆ ಡಿಸ್ಟ್ರಾಕ್ಷನ್ ಎಲ್ಲ ಇರಲಿಲ್ವಾ? ಅಂದರೆ ಬೇಜಾರಾಗ್ತಿತ್ತು, ಮನೆ ನೆನಪಾಗ್ತಿತ್ತು, ಓದ್ಲಿಕ್ಕೆ ಆಗ್ತಾ ಇರಲಿಲ್ಲ, ಆ ಥರ ಎಲ್ಲ ಆಗ್ತಿರ್ಲಿಲ್ವಾ? ಅದು ತುಂಬ ಸಲ ಆಗಿದ್ದುಂಟು. ಬಟ್ ಲಾಸ್ಟ್ 3 months ಐ ಹ್ಯಾವ್ ಟು ಡೂ ದಿಸ್. ಸೊ ಅದೆಲ್ಲ ಡಿಸ್ಟ್ರಾಕ್ಷನ್ಸ್ ಬಿಟ್ಟು ಐ ಸ್ಟಾರ್ಟೆಡ್ ಟು ಸ್ಟಡಿ. ಎಸ್, ಅವರು ಹೇಳ್ತಾ ಇದ್ದಾರೆ ಅಂದರೆ ಏನಾದರೂ ಸಾಧನೆ ಮಾಡಬೇಕು ಅಂತ ಹೇಳಿದ್ರೆ ಸ್ಯಾಕ್ರಿಫೈಸ್ಗಳನ್ನು ಮಾಡಲೇಬೇಕು ಅಂತ ಹೇಳಿ. ನಿಮ್ಮ ಈ ಒಂದು ಶೈಕ್ಷಣಿಕ ಒಂದು ಸಾಧನೆಯ ಜೊತೆಗೆ ಬೇರೆ ಯಾವ ಆ್ಯಕ್ಟಿವಿಟೀಸಲ್ಲಿ ನೀವು ತೊಡಗಿಸ್ಕೊಂಡಿದ್ದೀರಾ? ನಾನು ವೆಸ್ಟರ್ನ್ ಡ್ಯಾನ್ಸ್ ಮಾಡ್ತೇನೆ. ಆಮೇಲೆ ಸ್ಪೋರ್ಟ್ಸಲ್ಲಿ ಸ್ಕೂಲಲ್ಲಿರುವಾಗ ಅಂದರೆ ತುಂಬ ಇನ್ವಾಲ್ವ್ ಆಗಿದೆ. ಈಗ PUಗೆ ಬಂದ ಮೇಲೆ ಸ್ವಲ್ಪ ಕಮ್ಮಿ ಆಯಿತು. ಆಮೇಲೆ ಸ್ವಲ್ಪ ಆ್ಯಕ್ಟಿಂಗ್ ಕೂಡ ಅದರಲ್ಲೆಲ್ಲ ಇದೆ. ಓಕೆ, ಅಂದರೆ ಈಗ PUಗೆ ಬಂದ ಮೇಲೆ ಎಲ್ಲ ಕಡಿಮೆ ಆಯಿತಾ ಅಥವಾ ಹೇಗೆ? ಇಲ್ಲ, ಎಲ್ಲ ಕಡಿಮೆ ಆಗಲಿಲ್ಲ. ಹಾಸ್ಟೆಲಲ್ಲಿರುವಾಗ ವಿದೌಟ್ ಮ್ಯೂಸಿಕ್ ಕೂಡ ಡ್ಯಾನ್ಸ್ ಮಾಡೋದು ಆ ಥರ ಎಲ್ಲ ಮಾಡ್ತಿದ್ದೆ. ಹ್ಯಾಬಿಟ್ಸ್. ನೆಕ್ಸ್ಟ್ ಏನಾಗಬೇಕು ಅಂತ ಅಂದ್ಕೊಂಡಿದ್ದೀರಾ? ನೆಕ್ಸ್ಟ್ ನಾನು ಒಂದು ಒಳ್ಳೆ ಬ್ಯೂರೋಕ್ರೆಟ್ ಆಗಬೇಕು. ಅಂದರೆ ಒಳ್ಳೆ ಜಡ್ಜ್ ಅಥವಾ ಒಂದು ಸಿವಿಲ್ ಸರ್ವೆಂಟ್ ಆಗಬೇಕು ಅಂತಿದ್ದೇನೆ. ಅದೆರಡರಲ್ಲಿ ಯಾವುದಾಗ್ತದೆ ಅದು. ಓಕೆ, ಆಲ್ ದ ವೆರಿ ಬೆಸ್ಟ್. ಇನ್ನೊಬ್ಬರು ಸಾಧಕರು ನಮ್ಮ ಜೊತೆ ಇದ್ದಾರೆ. ಆಶ್ರಯ, ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ಹೇಗೆ ಅನ್ನಿಸ್ತಾ ಇದೆ ಈ ಒಂದು ಸಾಧನೆ? ತುಂಬ ಖುಷಿ ಆಗ್ತಿದೆ. ತುಂಬ ಸಪೋರ್ಟ್ ಇತ್ತು, ಪೇರೆಂಟ್ಸ್ ಇದ್ದಿತ್ತು, ಕಾಲೇಜಿಂದ ಇತ್ತು, ಅಧ್ಯಾಪಕರಿಂದ, ಮ್ಯಾನೇಜ್ಮೆಂಟ್ ಎಲ್ಲರೂ ಸಹ ತುಂಬ ಸಪೋರ್ಟ್ ಮಾಡಿದ್ದಾರೆ. ಆಗ ಒಂದು ಆಸೆ ಇತ್ತು, ತುಂಬ ಒಳ್ಳೆ ಮಾರ್ಕ್ ಬರಬೇಕು, ಎಲ್ಲರ ಹೆಸರನ್ನು ಮೇಲೆತ್ತಿಡಬೇಕು ಅಂತ ಒಂದು ಆಸೆ ಇತ್ತು. ಆ ಆಸೆ ಪೂರ್ಣಗೊಂಡಿದೆ. ಸೊ ತುಂಬ ಖುಷಿ ಆಗ್ತಿದೆ. ನಿಮ್ಮ ಎಕ್ಸ್ಪೆಕ್ಟೇಷನ್ ಎಷ್ಟಿತ್ತು? ಆಮೇಲೆ ಎಷ್ಟು ಸ್ಕೋರ್ ಮಾಡಿದ್ದೀರಾ? ಎಕ್ಸ್ಪೆಕ್ಟೇಷನ್ ಅಂತ ತುಂಬ ಹೈ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ಬಟ್ ಒಂದು ಆಸೆ ಇತ್ತು, ಹೀಗೆ ಒಂದು ಒಳ್ಳೆ ಮಾರ್ಕ್ ಬರಬೇಕು, ಎಲ್ಲರಿಗೆ ಪ್ರೌಡ್ ಆಗುವಾಗೆ ಮಾಡಬೇಕು. ಮತ್ತು ಎಕ್ಸಾಮ್ ಆದಮೇಲೆ ಗೊತ್ತಿತ್ತು ಒಂದು ಈ ಮಟ್ಟಿಗೆ ಅಂಕ ಬರ್ಬೋದು ಅಂತ ಇತ್ತು. ಆ ಅಂಕ 590 ಎಬೋ ಉಂಟು. ಸೊ ಖುಷಿ ಉಂಟು. ಎಲ್ಲರಿಗೆ ಗೌರವ ತಂದ ಒಂದು ಖುಷಿ ಉಂಟು. ನೀವು ಸೈನ್ಸ್ ಫೀಲ್ಡಲ್ಲಿ ಸಾಧನೆ ಮಾಡಿದ್ದೀರಾ. ಸೈನ್ಸ್ ಅಂತ ಹೇಳಿದ್ರೆ ಎಲ್ರಿಗೂ ಸ್ವಲ್ಪ ಕಷ್ಟ ಅನ್ನೋ ಒಂದು ಭಾವನೆ ಇದೆ. ನೀವು ಏನು ಹೇಳ್ತೀರಾ ಅದಕ್ಕೆ? ಸೈನ್ಸ್ ಕಷ್ಟ ಅಂತ ಭಾವನೆ ಇರುವವರು ಅವರಿಗೆ ಆ್ಯಕ್ಚುಲಿ ಇಂಟ್ರೆಸ್ಟ್ ಬೇರೆ ವಿಷಯದಲ್ಲಿರ್ತದೆ. ಯಾರ್ದಾದ್ರೂ ಒತ್ತಾಯಕ್ಕೆ ಮಣಿದು ಅವ್ರು ಸೈನ್ಸ್ ತಗೊಂಡಿರ್ತಾರೆ. ಹೆಚ್ಚಿನ ಕೇಸ್ಗಳಲ್ಲಿ ಹಾಗೆ ಇರ್ತದೆ. ಬಟ್ ನನಗೆ ಸಣ್ಣದಿಂದಲೇ ಮೆಡಿಕಲ್ ಮಾಡಿ ಡಾಕ್ಟರ್ ಆಗಿ ಎಲ್ಲರಿಗೆ ಸಹಾಯ ಮಾಡಬೇಕು, ಸಮಾಜ ಸೇವೆ ಮಾಡಬೇಕು ಅಂತ ಸಣ್ಣದಿಂದಲೇ ಆಸೆ ಇತ್ತು. ಹಾಗೆ ನಾನು ಸೈನ್ಸ್ ಫೀಲ್ಡೇ ತೊಗೊಂಡದ್ದು. ಸೊ ಹಾಗೆ ನನಗೆ ಸೈನ್ಸ್ ತುಂಬ ಕಷ್ಟ ಅಂತ ಆಗಲಿಲ್ಲ. ಇಂಟ್ರೆಸ್ಟಿನ ವಿಷಯ ಆದ ಕಾರಣ ಸೈನ್ಸ್ ಕಷ್ಟ ಅಂತ ಆಗಲಿಲ್ಲ.
ಸೈನ್ಸ್ ಫೀಲ್ಡ್ ಅಂತ ಹೇಳಿದಾಗ ತುಂಬ ಸ್ಟಡಿ ಮಾಡಬೇಕಾಗುತ್ತೆ, ಅದಕ್ಕೆ ಬೇರೆ ಸಬ್ಜೆಕ್ಟಿಗೆ ಕೊಡೋದಕ್ಕಿಂತ ಜಾಸ್ತಿ ಅಂದರೆ ಸೈನ್ಸ್ ಸ್ಟ್ರೀಮಲ್ಲಿ ತುಂಬ ಟೈಮ್ ಕೊಡಬೇಕಾಗತ್ತೆ, ಹೌದಲ್ವಾ? ಹೇಗಿತ್ತು ಅಂದರೆ ಈ ಟೈಮ್ ಮ್ಯಾನೇಜ್ಮೆಂಟ್ ಆಗ್ತಾ ಇತ್ತು ನಿಮಗೆ? ಒಂದು ಸೈನ್ಸು ತುಂಬ ಇಂಟ್ರೆಸ್ಟಿಂಗ್ ಇರುವ ವಿಷಯ, ಅದನ್ನು ಕಲಿತಾ ಹೋದರೆ ತುಂಬ ಅದೇ ಕ್ಯೂರಿಯಾಸಿಟಿ ತುಂಬ ಇರ್ತದೆ, ಮತ್ತು ಕಲಿತಾ ಹೋದರೆ ತುಂಬ ವಿಷಯ ಗೊತ್ತಾಗ್ತದೆ. ಹಾಗೆ ಇಂಟ್ರೆಸ್ಟ್ ಇದ್ದ ವಿಷಯ ಆದ ಕಾರಣ ನನಗೆ ಹಾಗೆ ಟೈಮ್ ವೇಸ್ಟ್ ಅಥವಾ ತುಂಬ ಎಫರ್ಟ್ ಮಾಡಬೇಕು ಹಾಗೆ ಅನಿಸಿರಲಿಲ್ಲ. ಸ್ವಲ್ಪ ಎಫರ್ಟ್ ಬೇಕಾಗ್ತದೆ ಎಂಥ ವಿಷಯ ಆಗಿರಲಿ, ಮತ್ತು ಎಲ್ಲರ ಸಪೋರ್ಟ್ ಇದ್ದ ಕಾರಣ ತುಂಬ ಟೈಮ್ ಕನ್ಸ್ಯೂಮಿಂಗ್ ಅಂತ ಅನ್ನಿಸ್ಲೇ ಇಲ್ಲ. ಲೆಕ್ಚರ್ಸ್ ಸಪೋರ್ಟ್ ಹೇಗಿತ್ತು, ಅಂದರೆ ಕಾಲೇಜ್ನ ಸಪೋರ್ಟ್ ಹೇಗಿತ್ತು ನಿಮಗೆ? ಲೆಕ್ಚರ್ಸ್ ತುಂಬ ಸಪೋರ್ಟ್ ಮಾಡ್ತಾರೆ, ಎಲ್ಲ ಲೆಕ್ಚರ್ಸ್. ಅದು ನಾನು ಈಗ ಸೈನ್ಸ್ ಆದ ಕಾರಣ ಸೈನ್ಸ್ ಡಿಪಾರ್ಟ್ಮೆಂಟ್ ಮಾತ್ರ ಅಂತ ಅಲ್ಲ, ಇಡೀ ಕಾಲೇಜ್ನ ಎಲ್ಲ ಲೆಕ್ಚರರ್ಸ್, ನಾನ್ ಟೀಚಿಂಗ್ ವರ್ಗ ಕೂಡ, ಮ್ಯಾನೇಜ್ಮೆಂಟ್ ಕೂಡ ತುಂಬ ಸಪೋರ್ಟ್ ಮಾಡ್ತಾರೆ. ನಮಗೆ ಎಂತಾದರೂ ಸವಲತ್ತು ಬೇಕು ಅಂತ ಇದ್ದರೆ ನಾವು ರಿಕ್ವೆಸ್ಟ್ ಮಾಡಿದರೆ ಸಾಕು, ಅವ್ರು ನಮಗೆ ಎಲ್ಲ ಒದಗಿಸಿ ಕೊಡ್ತಿದ್ರು. ಮತ್ತು ನಾವೆಂಥದ್ದೇ ಡೌಟ್ ಯಾವುದೇ ಟೈಮಲ್ಲಿ ಕೇಳಿದ್ರು ಸಹ ಅವರು ಊಟ ಆಗಿರಲಿ ಅಥವಾ ಅವರ ರೆಸ್ಟಿನ ಟೈಮ್ ಆಗಿರಲಿ ಅವರು ಬಂದು ನಮಗೆ ಅದನ್ನು ಹೇಳಿಕೊಡ್ತಿದ್ರು. ಮತ್ತು ಹೇಳಿಕೊಡೋದು ಮಾತ್ರ ಅಲ್ಲ, ಅದು ಕಂಪ್ಲೀಟ್ ಕ್ಲಿಯರ್ ಆಗುವವರೆಗೆ ಅವರು ನಮಗೆ ಅದನ್ನು ಗೈಡ್ ಮಾಡ್ತಿದ್ರು, ಮತ್ತು ಬೇರೆ ಬೇರೆ ರಿಸೋರ್ಸಸ್ಸಿಂದ ಹೇಳಿಕೊಡ್ತಾಯಿದ್ರು. ಮತ್ತು ನಮಗೆ ಈಗ ನಾನು ಸ್ಪೆಷಲ್ ಬ್ಯಾಚಲ್ಲಿದ್ದೇನೆ, ನಮಗೆ ಕೋಚಿಂಗ್ಸ್ ಕೊಡ್ತಾರೆ, ಅದಕ್ಕೋಸ್ಕರ ಅವರು ಬೇರೆ ಬೇರೆ ಕಡೆಯಿಂದ ರಿಸೋರ್ಸ್ ಪರ್ಸನ್ಸನ್ನು ಕರೆಸ್ತಾರೆ. ನಮಗೆ ಮೋಟಿವೇಟ್ ಮಾಡಲಿಕ್ಕೆ ಕೆಲವರು ಭಾಷಣಗಾರರನ್ನು ಸಹ ಕರೆಸಿದ್ದಾರೆ, ತುಂಬ ಸಪೋರ್ಟ್ ಮಾಡ್ತಾರೆ ನಮಗೆ. ಈಗ ನೀವು ಒಂದು ಸಪ್ರೇಟಾಗಿ ಹೀಗೆ ಒಂದು ಏನು ಟೈಮ್ ಟೇಬಲ್ ಅಂತ ಅಲ್ಲ, ಅಂದರೆ ನಿಮ್ಮ ಒಂದು ನೋಟ್ಸ್ ಮಾಡ್ಕೊಳ್ಳೋ ಅಂಥದ್ದು ಅಥವಾ ಒಂದು ಟ್ರಿಕ್ ಇರ್ತದಲ್ವ, ಹೀಗೆ ಎಕ್ಸಾಮನ್ನು ಬರಿಬೇಕು, ಆ ಥರ ಏನಾದರೂ ಟ್ರಿಕ್ಸ್ ಇತ್ತಾ ನಿಮ್ಮಲ್ಲಿ? ನಾನು ಎಲ್ಲರಿಗೂ ಅವ್ರದ್ದೇ ಒಂದು ರೀತಿ ಇರ್ತದೆ ಕಲಿಯುವ ರೀತಿ. ಕೆಲವರಿಗೆ ಓದಿದರೆ ಮಾತ್ರ ಅರ್ಥ ಆಗುವಂಥದ್ದು, ಕೆಲವರಿಗೆ ಅದನ್ನು ಸರಿಯಾಗಿ ಕನ್ನಡದಲ್ಲಿ ಸಹ ಓದಬೇಕು, ಇಂಗ್ಲೀಷಲ್ಲಿ ಓದಬೇಕು, ಎರಡೂ ಲ್ಯಾಂಗ್ವೇಜಲ್ಲಿ ಕಲಿತರೆ ಮಾತ್ರ ಸರಿ ಅರ್ಥ ಆಗುವ. ನಾನು ಬರೆದು ಕಲಿಯುವಂಥವಳು, ಸೊ ನಾನು ಬರಿತಾ ಮತ್ತು ಡಯಾಗ್ರಾಮ್ಸನ್ನೆಲ್ಲ ಆಗಾಗ ಪ್ರಾಕ್ಟೀಸ್ ಮಾಡ್ತಾ ನಾನು ಹಾಗೆ ಕಲಿತಿದ್ದೆ. ಮತ್ತು ಕಾಲೇಜಲ್ಲಿ ಪಾಠ ಮಾಡುವಾಗ ಸಹ ನಾನು ನೋಟ್ಸ್ ಮಾಡ್ತಿದ್ದೆ, ಮನೇಲಿ ಪುನಃ ಓದುವಾಗ ಪುನಃ ನೋಟ್ಸ್ ಮಾಡ್ತಿದ್ದೆ. ಹಾಗೆ ನಾನು ಹಾಗೆ ಬರೆದು ಕಲಿತಿದ್ದೆ. ಬಟ್ ಎಲ್ಲರಿಗೆ ಅವರದ್ದೇ ರೀತಿಯ ಇರ್ತದೆ ಕಲಿಯೋದು. ಮತ್ತು ನಾವು ಅವ್ರು ಹಾಗೆ ಕಲ್ತಿದ್ದಾರೆ, ನಾನು ಸಹ ಹಾಗೆ ಕಲ್ತ್ರೆ ನಂಗೆ ಒಳ್ಳೆ ಮಾರ್ಕ್ ಬರ್ತದೆ, ಹಾಗಿರಬಾರ್ದು. ನಮ್ಮ ಮೆಥಡ್ ಹೇಗೆ ನಾವು ಅದನ್ನೇ ಫಾಲೋ ಮಾಡಬೇಕು. ಎಸ್, ಮುಂದೆ ಏನಾಗಬೇಕು ಅಂತ ಅಂದ್ಕೊಂಡಿದ್ದೀರಾ? ನಾನು ಸಣ್ಣದಿಂದ ಆಸೆ ಇದ್ದ ಪ್ರಕಾರ ಮೆಡಿಕಲ್ ಮಾಡಿ ಡಾಕ್ಟರ್ ಆಗಬೇಕು, ಅದೇ ಮುಂದುವರಿಬೇಕು, ಎಲ್ಲರಿಗೆ ಸಮಾಜ ಸೇವೆ ಮಾಡಬೇಕು, ಎಲ್ಲರಿಗೂ ಉಪಕಾರ ಮಾಡಬೇಕು ಅಂತ ಆಸೆ. ಆಲ್ ದ ಬೆಸ್ಟ್, ನಿಮ್ಮ ಆಸೆ ಎಲ್ಲ ಈಡೇರಲಿ. ಅದೇ ರೀತಿಯಾಗಿ ಇನ್ನೊಬ್ಬರು ಸಾಧಕಿ ನಮ್ಮ ಜೊತೆ ದೀಪ್ತಿ ಅವರಿದ್ದಾರೆ. ಹಾಯ್ ದೀಪ್ತಿ. ಹಲೋ, ನಮಸ್ತೆ. ನಿಮ್ಮ ಸಾಧನೆಯ ಬಗ್ಗೆ ಹೇಳ್ತೀರಾ? ಎಷ್ಟು ಅಂಕವನ್ನು ಪಡ್ಕೊಂಡಿದ್ದೀರಾ? ನಾನು 592 ಮಾರ್ಕ್ಸ್ ತಗೊಂಡಿದ್ದೇನೆ. ಸೊ ಸ್ಟೇಟಿಗೆ 5th ರ್ಯಾಂಕ್. ಸ್ಟೇಟಿಗೆ 5th ರ್ಯಾಂಕ್ ಪಡ್ಕೊಂಡಿದ್ದೀರಾ. ಎಷ್ಟು ಖುಷಿ ಆಗ್ತಾ ಇದೆ? ಕೇಳುವಾಗಲೇ ಖುಷಿ ಅಲ್ವಾ? ರಾಜ್ಯಕ್ಕೆ 5ನೇ ಸ್ಥಾನ, ಆಬ್ವಿಯಸ್ಲಿ ಖುಷಿ ಅಂತೂ ಖಂಡಿತ ಇದೆ. ಸೊ ಅಂತ ಖುಷಿ ಇದೆ. ರಿಸಲ್ಟ್ ಎಲ್ಲಿ ನೋಡಿದ್ರಿ ಫಸ್ಟ್? ಯಾರು ಹೇಳಿದ್ರು? ರಿಸಲ್ಟ್ ಆ್ಯಕ್ಚುಲಿ ಇವತ್ತು ನಮಗೆ ಕಾಲೇಜ್ ಇತ್ತು. ಸೊ ಕಾಲೇಜ್ ಆ ಟೈಮಿಗೆ ನಮಗೆ ಕರೆಕ್ಟಾಗಿ ನೋಡ್ಲಿಕ್ಕೆ ಆಗಲಿಲ್ಲ. ಸೊ 11ಗೆ ಕ್ಲಾಸ್ ಮುಗೀತು. 11ಗೆ ಕ್ಲಾಸ್ ಮುಗಿದ ಕೂಡಲೇ ಎಲ್ಲರೂ ಹೋದ್ವಿ ರಿಸಲ್ಟ್ ನೋಡಲಿಕ್ಕೆ. ಸೊ ಆಗ ನೋಡಿದ್ವಿ. ಓಕೆ, ಫಸ್ಟ್ ರಿಸಲ್ಟ್ ನೋಡುವಾಗ ಅಂದರೆ ಈಗ ಸ್ಟೇಟಿಗೆ 5th ಅಂತ ಹೇಳಿದಾಗ ಎಲ್ಲ ಮನೆಯಿಂದೆಲ್ಲ ಕಾಲ್ ಬರಲಿಲ್ವಾ? ನಾನು ಕಾಲೇಜಲ್ಲಿ ಇದ್ದಲ್ಲ, ಸೊ ಅಮ್ಮನಿಗೆ ಪೇರೆಂಟ್ಸ್ ಮನೇಲಿದ್ದಾರೆ, ಕಾಲ್ ಮಾಡಿದೆ ಎಲ್ರಿಗೂ. ಸೊ ಇಲ್ಲಿಂದಲೇ ಎಲ್ಲರೂ ಕಂಗ್ರಾಟ್ಸ್ ಹೇಳಿದರು, ಕಂಗ್ರ್ಯಾಚುಲೇಟ್ ಮಾಡಿದರು. ಲೆಕ್ಚರ್ಸ್ ಆಗಲಿ ಎಲ್ಲರೂ, ಮ್ಯಾನೇಜ್ಮೆಂಟ್, ಪ್ರಿನ್ಸಿಪಾಲ್ ಎಲ್ಲರದ್ದು ಕಂಗ್ರಾಟ್ಸ್ ಮಾಡಿದರು. ನಿಮಗೆ ಯಾವ ಸಬ್ಜೆಕ್ಟ್ ಟಫ್ ಅಂತ ಅನ್ನಿಸ್ತು? ಟಫ್ ಅಂತ ಯಾವ ಸಬ್ಜೆಕ್ಟು ಇರಲಿಲ್ಲ, ಎಲ್ಲ ಸಬ್ಜೆಕ್ಟ್ ಒಂದೇ ಥರ ನೋಡ್ತಿದ್ದೆ. ಸೊ ಅದು ಮ್ಯಾನೇಜ್ ಆಗ್ತಿತ್ತು ಹೇಗಾದರೂ. ಹಾಂ, ಎಕ್ಸ್ಪೆಕ್ಟೇಷನ್ ಅಷ್ಟು ಬಂದಿದೆಯಾ ಮಾರ್ಕ್ಸ್? ಎಕ್ಸ್ಪೆಕ್ಟೇಷನ್ ಅಷ್ಟು ಬಂದಿದೆ. ಅಂದರೆ ಇಂಗ್ಲೀಷನ್ನು ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಬೇರೆ ಎಲ್ಲದಲ್ಲಿ ಬಂದಿದೆ. ಎಕ್ಸ್ಪೆಕ್ಟೇಷನ್ ಅಷ್ಟು ಬಂದಿದೆ. ಒಂದು ವೇಳೆ ಬರದೇ ಇರ್ತಿದ್ರೆ ಬೇಜಾರಾಗ್ತಿತ್ತಾ? ಬರದೇ ಇದ್ದಿದ್ರೆ ಗ್ಯಾರಂಟಿ ಬೇಜಾರಾಗ್ತಿತ್ತು. ಅಂದರೆ ಈಗ ನೀವು ಅಂದರೆ ಎಷ್ಟು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರಿ? ಈಗ ಓವರ್ ಆಲ್ ಆಗಿ ಎಷ್ಟು ಬರ್ಬೋದು ಅಂತ? ಅಂದರೆ ಇಂಗ್ಲೀಷನ್ನು ಬಿಟ್ಟು 597 ಎಕ್ಸ್ಪೆಕ್ಟೇಷನ್ ಇತ್ತು, ಇಂಗ್ಲೀಷಲ್ಲಿ 95 ಬಂತು. ಸೊ 592. ಓಕೆ, ಅಷ್ಟು ಎಕ್ಸ್ಪೆಕ್ಟೇಷನ್ ಅಷ್ಟು ಬಂದಿದೆ ಹಾಗಾದರೆ. ಸೊ ಅದು ಇನ್ನಷ್ಟು ಬರ್ತಾ ಹೋಗಲಿ, ಎಲ್ಲ ಎಕ್ಸ್ಪೆಕ್ಟೇಷನ್ಗಳು ರೀಚ್ ಆಗಲಿ ಅಂತ ಹೇಳ್ತಾ, ನಮಸ್ತೆ. ಎಕ್ಸ್ಪೆಕ್ಟೇಷನ್ ಅಷ್ಟೇ ಎಲ್ಲ ಮಾರ್ಕ್ಗಳು ಬಂದಿದೆ, ಮುಂದೆ ಕೂಡ ನಿಮ್ಮ ಎಕ್ಸ್ಪೆಕ್ಟೇಷನ್ ಎಲ್ಲ ರೀಚ್ ಆಗಲಿ ಅಂತ ಹೇಳ್ತಾ, ಬೇರೆ ಯಾವೆಲ್ಲ ಫೀಲ್ಡಲ್ಲಿದ್ದೀರಾ ನೀವು? ಅಂದರೆ ಈಗ ಸ್ಟಡೀಸ್ ಮಾತ್ರ ಅಲ್ಲದೆ ಬೇರೆ ಯಾವ ಫೀಲ್ಡಲ್ಲಿದ್ದೀರಾ ಅಂತ ಹೇಳಬೇಕಿದ್ರೆ ಚೆಸ್ಸಲ್ಲಿದ್ದೇನೆ. ಚೆಸ್ಸಲ್ಲಿ ಹೇಳಬೇಕಿದ್ರೆ 4 ಸಲ ನ್ಯಾಷನಲ್ಸ್ ಆಡಿದ್ದೇನೆ, 1 ಸಲ ಕಾಮನ್ವೆಲ್ತ್. ಸೊ ಚೆಸ್ಸಲ್ಲಿ ಸಾಧನೆ ಮಾಡಿದ್ದೇನೆ. ಸ್ಪೋರ್ಟ್ಸ್ ಫೀಲ್ಡಲ್ಲಿ, ಆ ಫೀಲ್ಡಲ್ಲಿ ತುಂಬ ಇಂಟ್ರೆಸ್ಟ್ ಇದೆ ನಿಮಗೆ ಹಾಗಾದರೆ? ಹೌದು. ಇದು ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ ಸ್ಟಡೀಸ್ ಮತ್ತು ಅದು ಕಷ್ಟ ಆಗಲ್ವಾ? ಅಂದರೆ ಎರಡರಲ್ಲೂ ಇಂಟ್ರೆಸ್ಟ್ ಇರುವ ಕಾರಣ ಅದು ಮ್ಯಾನೇಜ್ ಆಗ್ತದೆ.
ಟೈಮ್ ಹೇಗೆ ಮ್ಯಾನೇಜ್ ಮಾಡ್ತೀರಾ? ಚೆಸ್ಸಿಗೆ ಸ್ವಲ್ಪ ಟೈಮ್ ಅಂತ ಇರ್ತೇನೆ ಆ್ಯಂಡ್ ಸ್ಟಡೀಸಿಗೆ ಸ್ವಲ್ಪ ಟೈಮ್, ಸೊ ಅದೆರಡು ಒಟ್ಟೊಟ್ಟಿಗೆ ಬ್ಯಾಲೆನ್ಸ್ ಸ್ಕೂಲಿಂದನೇ ಹಾಗೆ, ಸೊ ಈಗ ಕೂಡ ಈಗಲೂ ಹಾಗೆ. ಅಂದರೆ ಈಗ ಈ ಎಕ್ಸಾಮ್ ಟೈಮ್ ಅಂತ ಹೇಳುವಾಗ ಸ್ವಲ್ಪ ಅದು ಕಡಿಮೆ ಆಗಿರುತ್ತೆ ಅಲ್ವಾ? ಆಬ್ವಿಯಸ್ಲಿ ಅದು ಕಡಿಮೆ ಆಗ್ತದೆ. ಅಂದರೆ ಪೇರೆಂಟ್ಸ್ ಆ್ಯಂಡ್ ಟೀಚರ್ಸ್ ಈ ಇಬ್ಬರ ಸಪೋರ್ಟ್ ಹೇಗಿತ್ತು? ಈಗ ನಿಮ್ಮ ಏನೋ ಸ್ಪೋರ್ಟ್ಸ್ ಅದರ ಜೊತೆಗೆ ಎಜುಕೇಷನ್ ಎರಡೂ ಹೋಗಬೇಕು ಅಂತ ಹೇಳಿದ್ರೆ ಅವರ ಸಪೋರ್ಟ್ ಬೇಕೇ ಬೇಕು. ಅವರ ಸಪೋರ್ಟ್ ಹೇಗಿತ್ತು? ಪೇರೆಂಟ್ಸ್ ಅಮ್ಮ ಆಗಲಿ ಅಪ್ಪ ಆಗಲಿ ಇಬ್ಬರು ಸಪೋರ್ಟ್ ಮಾಡ್ತಿದ್ರು. ಫ್ಯಾಮಿಲಿ ಸಪೋರ್ಟ್ ಇತ್ತು, ಅಣ್ಣಂದಿತ್ತು. ಆ್ಯಂಡ್ ಕಾಲೇಜಿದು ಹೇಳ್ಬೇಕಂದ್ರೆ ಡೌಟ್ಸ್ ನಾನು ನೈಟ್ ಆಗಲಿ ಕಾಲೇಜಲ್ಲಿ ಏನು ಡೌಟ್ಸ್ ಇದ್ದರೂ ಬಂದು ಕೇಳ್ತಿದ್ದೆ. ಅವರು ಯಾವುದೇ ಟೈಮಲ್ಲಿ ಆಗಿದ್ರೂ ಬಂದು ಸಾಲ್ವ್ ಮಾಡ್ತಿದ್ರು. ಅದರಲ್ಲಿ ಎಲ್ಲವನ್ನು ಚೆಂದ ರೀತಿಯಲ್ಲಿ ಎಕ್ಸ್ಪ್ಲೈನ್ ಮಾಡ್ತಿದ್ರು. ಸೊ ಡೌಟ್ಸನ್ನು ಕ್ಲಿಯರ್ ಮಾಡ್ತಿದ್ರು. ಆ್ಯಂಡ್ ಪ್ರಿನ್ಸಿಪಲ್ ಆಗಲಿ ಮ್ಯಾನೇಜ್ಮೆಂಟ್ ಎಲ್ಲರ ಸಪೋರ್ಟ್ ಇದ್ದೇ ಇರ್ತದೆ. ಓಕೆ, ಆಲ್ ದ ಬೆಸ್ಟ್. ಅದೇ ರೀತಿ ನಿಮ್ಮ ಸಾಧನೆ? ನನ್ನ ಹೆಸರು ಆದಿತ್ಯನಾರಾಯಣ PS ಅಂತ. ನಾನು ವಾಣಿಜ್ಯ ವಿಭಾಗದಲ್ಲಿ 595 ಅಂಕ. ರಾಜ್ಯಕ್ಕೆ 3ನೇ ರ್ಯಾಂಕ್. ರಾಜ್ಯಕ್ಕೆ 3ನೇ ರ್ಯಾಂಕ್, 595 ಅಂಕದ ಜೊತೆಗೆ ನಿಮ್ಮ ಖುಷಿ ಹೇಗಿದೆ? ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಷ್ಟು ಖುಷಿಪಟ್ಟರು? ಅಪ್ಪ ಅಮ್ಮ ಎಷ್ಟು ಖುಷಿಪಟ್ಟರು? ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಅಂತ ಹೇಳ್ತಾರಲ್ಲ, ಅದಕ್ಕೆ ಅದು ಇವತ್ತು ನನಗೆ ಖುದ್ದಾಗಿ ನನಗೆ ಅನುಭವ ಆಗಿದೆ. ಕೊನೆಯ ಜನವರಿ ಪ್ರಾರಂಭವಾಗುವ ಸಮಯದಲ್ಲಿ ನಮ್ಮ ಈ ಕರ್ನಾಟಕ PU ಬೋರ್ಡ್ ನಮ್ಮ ಇದು ಎಕ್ಸಾಮ್ ಪ್ಯಾಟರ್ನನ್ನು ಒಂದು ರೀತಿ ಚೇಂಜ್ ಮಾಡಿತ್ತು. ಆಗ ನಮಗೆ ಮುಖ್ಯವಾಗಿ ಒಂದು ಪ್ರಶ್ನೆ ಬಂತು. ಉದಾಹರಣೆ 1 ಮಾರ್ಕಿನಲ್ಲಿ ಇದ್ದಂಥ ಈ ಮೊದಲಾದರೆ ತುಂಬಂಥ ಆಯ್ಕೆಗಳಿದ್ದೆವು, ಆದರೆ ಮತ್ತು 1 ಮಾರ್ಕಿನಲ್ಲಿ ಆಯ್ಕೆಗಳಿರಲಿಲ್ಲ. ಹಾಗೆ ಅದಕ್ಕೆ ನಾವು ಅದನ್ನು ಅಳವಡಿಸಿಕೊಳ್ಳಲಿಕ್ಕೆ ನಮ್ಮ ಲೆಕ್ಚರರ್ಸ್ ಹಾಗೂ ಪ್ರಿನ್ಸಿಪಾಲ್ಸ್ ಅವರು ಸಹ ಸಪೋರ್ಟ್ ಮಾಡಿದರು ನಮಗೆ. ಒಟ್ಟು ಲೆಕ್ಚರ್ಗಳಿಂದ ಇಲ್ಲಿ ಒಬ್ಬ ವಿದ್ಯಾರ್ಥಿಗೆ ಎಲ್ಲ ಕಡೆಯಿಂದ ಎಲ್ಲ ರೀತಿಯಂತಹ ಸಪೋರ್ಟ್ ಸಿಗ್ತದೆ ಅಂತ ಹೇಳಲಿಕ್ಕೆ ನಾನು ತುಂಬ ಹೆಮ್ಮೆ ಪಡ್ತೇನೆ. ಅಂದರೆ ನಿಮಗೆ ಪ್ಯಾಟರ್ನ್ ಚೇಂಜ್ ಆಯಿತು, ಸೊ ಅದು ಕೂಡ ಒಂದು ಕಷ್ಟ ಆಯಿತು ನಿಮಗೆ ಅಲ್ವಾ? ಯಾಕಂದರೆ ಪ್ರೀವಿಯಸ್ ಕ್ವಶನ್ ಪೇಪರ್ ಯಾವುದನ್ನು ನಾವು ರೆಫರ್ ಮಾಡೋ ಹಾಗಿರಲಿಲ್ಲ. ರೆಫರ್ ಮಾಡಲಿಕ್ಕೆ ಪ್ರೀವಿಯಸ್ ಇಯರ್ನ ಕ್ವಶನ್ ಪೇಪರ್ ಎಲ್ಲ ರೆಫರ್ ಮಾಡಲಿಕ್ಕೆ ಕಷ್ಟ ಆಯಿತು. ಮುಖ್ಯವಾಗಿ ಪ್ರಥಮ 20 ಮಾರ್ಕ್ ಇರ್ತದಲ್ಲ, ಅದನ್ನು ಎಲ್ಲ ಈ 1 ಮಾರ್ಕಿನ ರೀತಿಯಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್, ಮ್ಯಾಚ್ ದ ಫಾಲೋಯಿಂಗ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಮತ್ತು 1 ಮಾರ್ಕಿನ ಕ್ವಶನ್ಗಳಾಗೆ ಎಲ್ಲ ಸಬ್ಜೆಕ್ಟಲ್ಲಿ ಮಾಡಿದರು. ಇದರಿಂದ ಕಷ್ಟ ಆಗೋದೆ ಅಂತ ಅಂದರೆ ಒಂದು ಆಯ್ಕೆಗಳು ಸ್ವಲ್ಪ ಅಂದರೆ ಮೊದಲಾದರೆ 1 ಮಾರ್ಕಿದ್ದು ಒಂದು 12 ಪ್ರಶ್ನೆ ಇತ್ತು, ಅದರಲ್ಲಿ 8 ಪ್ರಶ್ನೆ ಆ ರೀತಿ ಬರುವ ರೀತಿಯಲ್ಲಿತ್ತು. ಆದರೆ ಹೀಗೆ ಮಾಡಿದ ಕಾರಣ ಈ ಮಲ್ಟಿಪಲ್ ಚಾಯ್ಸ್ ಕ್ವಶನಿಗೆ ನಮಗೆ ತುಂಬ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡಬೇಕಾಯಿತು. ಆದರೆ ಇಂಥ ಸಮಯದಲ್ಲೂ ನಮ್ಮ ಲೆಕ್ಚರರ್ಸ್ ಮತ್ತು ನಮ್ಮ ಪೇರೆಂಟ್ಸ್ ಆಗಲಿ ಮನೆಯಲ್ಲಿ ಕೂಡ ಒಳ್ಳೆ ಸಪೋರ್ಟ್ ಕೊಟ್ಟರು. ಅವರು ನಮ್ಮೊಟ್ಟಿಗೆ ಸಾಥ್ ನೀಡಿ ಅದರಿಂದ ಸಹಕಾರ. ಈಗ ಲೆಕ್ಚರ್ಸ್ ಸಪೋರ್ಟ್ ಕೊಟ್ಟರು ಅಂತ ಹೇಳಿದರೆ ಅವರಿಗೂ ಕೂಡ ಇದು ಹೊಸದೇ, ಯಾಕಂದರೆ ಈ ಥರ ಪ್ಯಾಟರ್ನ್ ಚೇಂಜ್ ಆಗಿರುವಂಥದ್ದು. ಅವರು ಯಾವ ರೀತಿ ನಿಮಗೆ ಹೆಲ್ಪ್ ಮಾಡ್ತಾ ಇದ್ರು? ಅಂದರೆ ಪ್ರತಿ ಸಬ್ಜೆಕ್ಟ್ ಪ್ರತಿ ಚಾಪ್ಟರನ್ನು ಕೂಡ ಅಷ್ಟು ಸಿಂಪ್ಲಿಫೈ ಮಾಡಿ ಕೊಡ್ತಾ ಇದ್ರಾ? ಶುರುವಿಗೆ ಸಿಂಪ್ಲಿಫಿಕೇಷನ್ ಎಲ್ಲ ಮಾಡಿಕೊಡ್ತಾಯಿದ್ರು. ಈ MCQ ಪ್ಯಾಟರ್ನ್ ಬಂದ ಮತ್ತೆ ಈ MCQ ಉದಾಹರಣೆಗೆ ಒಂದು ಪಾಠದಲ್ಲಿ ಒಂದು 50-70 MCQ ಎಲ್ಲ ನಮಗೆ ಪ್ರೊವೈಡ್ ಮಾಡ್ತಿದ್ರು. ಒಂದು ಸಬ್ಜೆಕ್ಟಲ್ಲಿ ಅಂತಲ್ಲ, ಎಲ್ಲ ಸಬ್ಜೆಕ್ಟಲ್ಲಿ. ಅದರಲ್ಲಿ ನಮಗೆ ನಾವು ಹೆಚ್ಚಾಗಿ ನೋಡೋದಂದರೆ ಯಾವುದೇ ಒಬ್ಬ ವಿದ್ಯಾರ್ಥಿಗೆ ಇಂಗ್ಲೀಷಲ್ಲಿ ಹೆಚ್ಚಾಗಿ ಕಡಿಮೆ ಬರೋದು. ಇಂಗ್ಲೀಷಲ್ಲಿ ಸಹ ಇಲ್ಲಿ ಲೆಕ್ಚರರ್ಸ್ ಒಂದು ತುಂಬ ಮೊದಲಿನ ವರ್ಷದ ಮಾಡೆಲ್ ಕ್ವಶನ್ಸ್ ಪೇಪರ್ಸ್ ಮತ್ತು ಕ್ವಶನ್ ಬ್ಯಾಂಕ್ ಮತ್ತು ಕೆಲವು ಗೈಡ್ ರೀತಿಯಲ್ಲಿ ಕೆಲವು ಪಾಯಿಂಟ್ಸ್ಗಳನ್ನೆಲ್ಲ ಎಲ್ಲವನ್ನು ಒದಗಿಸ್ತಾಯಿದ್ರು. ನಿಮ್ಮ ಬೇರೆ ಸಾಧನೆಗಳೇನು ಇದರ ಜೊತೆಗೆ? ನಾನು ಮೊದಲು ಶಾಲೆಯಲ್ಲಿ ಇರುವಾಗ ಯಕ್ಷಗಾನದಲ್ಲಿ ತುಂಬ ತೊಡಗಿಸಿಕೊಳ್ತಾ ಇದ್ದೆ. ನಾನು ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆ ಇರುವಾಗ ಇಂಗ್ಲೀಷ್ ಮಾಧ್ಯಮದಲ್ಲಿ ಮತ್ತು ಹೈಸ್ಕೂಲಲ್ಲಿ ಜಾಯ್ನ್ ಆದೆ. ಅಲ್ಲಿ ಸಹ ಯಕ್ಷಗಾನದಲ್ಲಿ ಮತ್ತು ಚಿತ್ರಕಲೆಯಲ್ಲಿ ಎಲ್ಲ ಭಾಗವಹಿಸಿದ್ದೆ. ನನಗೆ ಕಾಲೇಜಲ್ಲಿ ಸೇರುವಾಗ ಮೊದಲಿಗೆ ಯೋಚನೆ ಬಂತು, ನಾವು ಕಾಲೇಜಿಗೆ ಸೇರಿದ್ದ ಹೌದು, ನಾನು ವಾಣಿಜ್ಯ ವಿಭಾಗವನ್ನು ಆಯ್ಕೆ ಮಾಡಿದ್ದೆ. ನನಗೆ ಸೈನ್ಸಲ್ಲಿ ಅಷ್ಟು ಇಂಟ್ರೆಸ್ಟ್ ಅಂತ ಇರಲಿಲ್ಲ. ನನಗೆ ಈ ಲೆಕ್ಕದಲ್ಲಿ ಹಾಗೆ ಅದರಲ್ಲಿ ತುಂಬ ಇಂಟ್ರೆಸ್ಟ್ ಇತ್ತು. ಹಾಗಾಗಿ ನಾನು ವಾಣಿಜ್ಯ ವಿಭಾಗವನ್ನು ಆಯ್ಕೆ ಮಾಡಿದೆ. ಮತ್ತು ಇಲ್ಲಿ ಬಂದ ಮೇಲೆ ನನಗೆ ಗೊತ್ತಾಯಿತು, ಇಲ್ಲಿ ಪಠ್ಯ ಚಟುವಟಿಕೆಗೆ ಮಾತ್ರ ಅಲ್ಲ, ಪಠ್ಯೇತರ ವಿಷಯಗಳಿಗೆ ಸಹ ಒಳ್ಳೆಯ ಪ್ರೋತ್ಸಾಹವನ್ನು ನೀಡ್ತಾರೆ ಅಂತ. ಅದನ್ನು ನಿಜಗೊಳಿಸಿದ್ದು ಇಲ್ಲಿಯ ಲೆಕ್ಚರರ್ಸ್ ಅಂತಲ್ಲ, ಒಂದು ತೆರೆ ಹಿಂದಿನ ಕಲಾವಿದರು ಅಂತ ಇರ್ತಾರಲ್ಲ, ಲೆಕ್ಚರರ್ಸ್ ಮಾತ್ರ ಅಲ್ಲ, ಯಾವುದೇ ಒಂದು ಇಲ್ಲಿ ನಮ್ಮ ಕಾಲೇಜಿನಲ್ಲಿ ಕಾರ್ಯಕ್ರಮ ಆದರೂ ಒಂದು 5 ನಿಮಿಷದ ಒಂದು ಪ್ರಾರ್ಥನೆ, ಉಳಿದ ಕಾರ್ಯಕ್ರಮಗಳಿಂದ ನಾವು ನೋಡ್ತೇವೆ ಪ್ರಾರ್ಥನೆ ಒಂದು 2 ಜನ ಬಂದು ಪ್ರಾರ್ಥನೆ ಮಾಡ್ತೇವೆ, ಒಂದು 2 ನಿಮಿಷದಲ್ಲಿ ಮುಗಿತದೆ. ಆದರೆ ಇಲ್ಲಿ ಹಾಗೆ ಅಲ್ಲ, ಒಂದು ಪ್ರಾರ್ಥನೆಗೆ ಅದನ್ನು ಸ್ವಲ್ಪ 5 ನಿಮಿಷಕ್ಕೆ ಎಕ್ಸ್ಟೆಂಡ್ ಮಾಡಿ ಒಂದು ಯಕ್ಷಗಾನದ ರೀತಿಯಲ್ಲಿ ಭರತನಾಟ್ಯ ಅದನ್ನೆಲ್ಲ ಜೋಡಿಸಿಕೊಂಡು, ಯಕ್ಷಗಾನ ಭಾರತೀಯ ಸಂಸ್ಕೃತಿ ಮಾತ್ರ ಅಲ್ಲ, ಪಾಶ್ಚಾತ್ಯ ಸಂಸ್ಕೃತಿ, ಉದಾಹರಣೆಗೆ ತಬಲ ಆಗಿರಲಿ ಯಾವುದೇ ಆಗಿರಲಿ, ಅಂತಹ ಅದನ್ನು ಯಾರೆಲ್ಲ
ಆ ಕಲೆಯನ್ನು ತಿಳಿದಿರ್ತಾರೆ ಅವರಿಗೆ ಸಹ ಒಂದು ಒಳ್ಳೆಯ ಪ್ರೋತ್ಸಾಹ ನೀಡಿ ಎಲ್ಲರಿಗೂ ಪ್ರೋತ್ಸಾಹವನ್ನು ನೀಡಿ. ಅಂದರೆ ಸಾಂಸ್ಕೃತಿಕ ವಾತಾವರಣ ಅದು ನಿಮ್ಮ ಒಂದು ಆಸಕ್ತಿಯ ವಿಷಯ, ಅದು ಅದಕ್ಕೆ ಕೂಡ ಪ್ರೋತ್ಸಾಹ ಸಿಕ್ಕಿದೆ ಇಲ್ಲಿ. ಅದೇ ರೀತಿಯಾಗಿ ನಿಮ್ಮ ತಂದೆ ತಾಯಿ ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದ್ರು ನಿಮಗೆ? ನನ್ನ ತಂದೆ ಇಂಜಿನಿಯರ್, ತಾಯಿ ಇಲ್ಲಿ ಪೋಸ್ಟ್ ಆಫೀಸಲ್ಲಿ ವರ್ಕ್ ಮಾಡೋದು. ಹಾಗೆ ತಾಯಿ ಯಾವತ್ತು ಬರುವಾಗ ಮನೆಗೆ ಬರುವಾಗ 6:30-7 ಗಂಟೆ ಎಲ್ಲ ರಾತ್ರಿ ಆಗ್ತಿತ್ತು. ಹಾಗಾಗಿ ರಾತ್ರಿ ಮನೆಗೆ ಬಂದ ಮತ್ತೆ ಅವರು ಮನೆ ಕೆಲಸ ಮಾಡಿ ಎಲ್ಲ ನಿದ್ದೆ ಮಾಡ್ತಿದ್ರು. ಹಾಗೆ ರಾತ್ರಿಯ ಸಮಯ ಅವರು ಮನೆಯಲ್ಲಿ ಇರುವಂತಹ ಸಮಯ ಸ್ವಲ್ಪ ಕಡಿಮೆ. ನಾವು ಈಗ ಕಾಲೇಜ್ ಆಗಿ ಒಂದು 5 ಗಂಟೆಗೆ ಮನೆಗೆ ತಲುಪಿದ್ರು ಸಹ ಅಲ್ಲಿ ಮನೆ ಕೆಲವು ಕೆಲಸಗಳಿಗೆ ನಾವು ಸಹ ಹೆಲ್ಪ್ ಮಾಡಿ ಮತ್ತು ಈ ನಮ್ಮ ಶಾಲಾ ಚಟುವಟಿಕೆಗಳಿಗೆ ಸ್ವಲ್ಪ ಓದ್ತಾ ಇದ್ದೆವು. ಆ ಸಮಯದಲ್ಲಿ ಅಮ್ಮ ಈಗ ಕೆಲಸದಿಂದ ಬಂದ ಮೇಲೆ ಸಹ ತುಂಬ ನನಗೆ ಸಹ ಪ್ರೋತ್ಸಾಹ ನೀಡಿದರು. ತಂದೆ ಸಹ ಉದಾಹರಣೆಗೆ ಈ ಶಾಲಾ ಪಠ್ಯೇತರ ಚಟುವಟಿಕೆಗೆ ಸಹ ಉದಾಹರಣೆಗೆ ಯಕ್ಷಗಾನವೇ ಆಗಲಿ, ಅದಕ್ಕೆ ಹೀಗೆ ಒಂದು ಪ್ರೋಗ್ರಾಮಿಗೆ ಒಂದು ಚೆಂಡೆ ಅಥವಾ ಮದ್ದಳೆ, ಅವರಿಗೊಂದು ಶಲ್ಯ ಅಥವಾ ಅದನ್ನು ಎಲ್ಲವನ್ನು ಪ್ರೋತ್ಸಾಹಿಸಿದರು. ಮತ್ತು ಈ ಓದೋ ಸಮಯದಲ್ಲಿಯೂ ಸಹ ತುಂಬ ಸಹಕಾರ. ಈಗ ನೀವು ಯಕ್ಷಗಾನ ಕಲಾವಿದರು ಹೌದು, ಈಗ ಸ್ಟೇಟಿಗೆ ಟಾಪರ್ ಕೂಡ ಆಗಿದ್ದೀರಾ. ಹೀಗಿರುವಾಗ ನಿಮ್ಮ ಆಯ್ಕೆ ಯಾವುದು? ಅಂದರೆ ಎಜುಕೇಷನಲ್ಲಿ ಮುಂದೆ ಹೋಗೋದಾ ಅಥವಾ ನಿಮ್ಮ ಆಸಕ್ತಿ ಇನ್ನೊಂದು ಕಡೆ ಒಬ್ಬ ಕಲಾವಿದನಾಗಿ ಒಂದು ಆಸಕ್ತಿ ಇದೆ, ಅದರಲ್ಲಿ ಮುಂದೆ ಹೋಗುವ ಒಂದು ಯೋಚನೆ ಇದೆಯಾ? ನಾನು ಈಗ ಆಲೋಚನೆ ಮಾಡಿದ ಪ್ರಕಾರ ನಾನು ಮುಂದೆ ನನ್ನ ಈ ವಾಣಿಜ್ಯ ವಿಭಾಗದಲ್ಲಿ ಮುಂದುವರಿಯುತ್ತೇನೆ ಮತ್ತು ಅದರ ಒಟ್ಟಿಗೆ ಈ ಕಲಾ ವಿಭಾಗದಲ್ಲಿ ಸೇವೆ ಮುಂದುವರಿಸುವ ರೀತಿಯಲ್ಲಿ ಮಾಡುವಂಥ ಯೋಚನೆ ಮಾಡಿದ್ದೇನೆ. ಓಕೆ, ಧನ್ಯವಾದಗಳು. ಕಂಗ್ರ್ಯಾಚುಲೇಷನ್, ಇನ್ನಷ್ಟು ಸಾಧನೆಗಳನ್ನು ಮಾಡಿ ಅಂತ ಹೇಳ್ತಾ ನಮ್ಮ ಜೊತೆ ಈ ಎಲ್ಲ ಸಾಧನೆಗಳಿಗೆ ಕಾರಣೀಕರ್ತರಾದಂಥ ಒಬ್ಬ ಉಪನ್ಯಾಸಕರಿದ್ದಾರೆ. ವಾಣಿಜ್ಯ ವಿಭಾಗದ ಮುಖ್ಯಸ್ಥರಾಗಿರುವಂತಹ ಶ್ರೀಧರ್ ಶೆಟ್ಟಿಯಾರ್ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಈ ವಿದ್ಯಾರ್ಥಿಗಳನ್ನು ಹೇಗೆ ತಯಾರು ಮಾಡಿದ್ದಾರೆ, ಅಂದರೆ ಎಲ್ಲ ವಿಭಾಗದ ಉಪನ್ಯಾಸಕರು ಯಾವ ರೀತಿ ಈ ವಿದ್ಯಾರ್ಥಿಗಳನ್ನು ತಯಾರು ಮಾಡಿದ್ದಾರೆ ಅಂತ ಕೇಳ್ಕೊಂಡು ಬರೋಣ. ಸರ್ ನಮಸ್ತೆ. ಸರ್, ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್, ಕಾಲೇಜ್ 99.22% ಪಡ್ಕೊಂಡಿದೆ, ಅದಕ್ಕೆ ನಿಮಗೆ ಅಭಿನಂದನೆಗಳು. ಧನ್ಯವಾದಗಳು. ಈ ಒಂದು ಸಾಧನೆ ಆಗಬೇಕು ಅಂತ ಹೇಳಿದ್ರೆ ತುಂಬ ಪರಿಶ್ರಮ ಮಕ್ಕಳದ್ದು ಬೇಕು, ಅದೇ ರೀತಿ ಉಪನ್ಯಾಸಕರದ್ದು ಬೇಕು. ಹಾಗಾಗಿ ನಿಮ್ಮ ಪರಿಶ್ರಮ ಹೇಗಿತ್ತು? ರಿಸಲ್ಟ್ ಎನ್ನುವಂಥದ್ದು ಒಂದು ಟೀಮ್ ವರ್ಕ್. ಅದು ಕೇವಲ ವಿದ್ಯಾರ್ಥಿಗಳ ಪ್ರಯತ್ನ ಅಥವಾ ಕೇವಲ ಉಪನ್ಯಾಸಕರ ಪ್ರಯತ್ನ ಅಥವಾ ಪೇರೆಂಟ್ಸೇ ಜಪತಪ ಮಾಡಿದರೆ ಅದರಿಂದ ಫಲಿತಾಂಶ ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ. ಸೊ ಎಲ್ಲರೂ ಸೇರಿ ಒಂದೇ ದೃಷ್ಟಿಕೋನವನ್ನಿಟ್ಟುಕೊಂಡು ಒಂದೇ ಗುರಿಯನ್ನಿಟ್ಟುಕೊಂಡು ಕೆಲಸ ಮಾಡಬೇಕಾಗ್ತದೆ. ಅಂತಹ ಸಮನ್ವಯದಿಂದ ಕೆಲಸ ಮಾಡಿದ ಕಾರಣ ಈ ರಿಸಲ್ಟ್ ಬಂದಿದೆ ಅಂತ ನಾನು ಅಂದ್ಕೊಳ್ತೇನೆ. ಈ ವರ್ಷದ ಪೂರ್ವ ಸಿದ್ಧತಾ ಪರೀಕ್ಷೆ ಹತ್ತಿರ ಆದಂತಹ ದಿನಗಳಲ್ಲಿ ಇಲಾಖೆ ಕ್ವಶನ್ ಪೇಪರ್ ಪ್ಯಾಟರ್ನನ್ನೇ ಬದಲಿಸಿತು. ಅಂದರೆ ಬಹು ಆಯ್ಕೆಯ ಪ್ರಶ್ನೆಗಳು, ಮ್ಯಾಚ್ ದ ಫಾಲೋವಿಂಗ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್, 1 ಮಾರ್ಕ್, ಸೊ ಇಂಥದ್ದು. ಮತ್ತು ಅವುಗಳಲ್ಲಿ ಚಾಯ್ಸ್ ಇರಲಿಲ್ಲ. ಆವಾಗ ಸಾಮಾನ್ಯವಾಗಿ ವಿದ್ಯಾರ್ಥಿಗಳು ಕೊನೆಯ ಹಂತದಲ್ಲಿ ಇಲಾಖೆ ಹೇಳಿದ ಕಾರಣ ಸ್ವಲ್ಪ ಗಲಿಬಿಲಿಗೊಂಡಿತು. ಆದರೆ ಅದು ಜೊತೆಯಲ್ಲೇ PU ಇಲಾಖೆ ಆ ಪ್ರಶ್ನೆಗಳಿಗೆ ವಿದ್ಯಾರ್ಥಿಗಳನ್ನು ಹೇಗೆ ತರಬೇತಿಗೊಳಿಸಬೇಕು ಎನ್ನುವಂಥದ್ದನ್ನು ಕೂಡ ನಮಗೆ ಹೇಳಿದೆ. ಅದನ್ನೇ ನಾವು ಅಧ್ಯಯನ ಮಾಡಿ ನಮ್ಮ ವಿದ್ಯಾರ್ಥಿಗಳಿಗೆ ನಾವು ಹೇಳಿದ್ದೇವೆ. ಹಾಗಾಗಿ ನಮ್ಮ ವಿದ್ಯಾರ್ಥಿಗಳ ಪ್ರಯತ್ನ ಮತ್ತು ನಮ್ಮ ಪ್ರಯತ್ನ ಮತ್ತು ಇಲಾಖೆಯ ಮಾರ್ಗದರ್ಶನ ಅದು ಯಶಸ್ವಿಗೊಂಡಿದೆ ಅಂತ ನಾನು ಭಾವಿಸ್ತೇನೆ. ಈ ಸಲ ಒಂದು ಎಕ್ಸ್ಟ್ರಾ ಎಫರ್ಟ್ ಬೇಕಿತ್ತು, ಅಂದರೆ ಮಕ್ಕಳಿಗೆ ಇನ್ನೊಂದಷ್ಟು ಸ್ವಲ್ಪ ಗೈಡೆನ್ಸ್ ಜಾಸ್ತಿ ಕೊಡಲಿಕ್ಕೆ ಅಲ್ವಾ ಸರ್? ಈಗ ಕೊರೋನಾ ಆದಮೇಲೆ ಮಕ್ಕಳೆಲ್ಲ ಜಾಸ್ತಿ ಮೊಬೈಲ್ಗೆ ಜಾಸ್ತಿ ಒಗ್ಗಿಕೊಳ್ತಾ ಇದ್ದಾರೆ, ಅಥವಾ ಈಗ ಏನೇ ಒಂದು ಸ್ಟಡಿ ಮೆಟೀರಿಯಲ್ ಬೇಕು ಅಂತ ಹೇಳಿದ್ರು ಮೊಬೈಲ್ ಥ್ರೂ ಹೋಗ್ತಾ ಇದ್ದಾರೆ. ಇದು ಒಳ್ಳೆಯದಾ ಅಥವಾ ಕೆಟ್ಟದಾ? ಅಂದರೆ ಈಗ ನಿಮ್ಮ ವಿದ್ಯಾಸಂಸ್ಥೆಯಲ್ಲಿ ಗಮನಿಸಿದ್ರೆ ಈ ಮುಂಚೆ, ಅಂದರೆ ಕೊರೋನಾದಕ್ಕಿಂತ ಮುಂಚೆ ಅಥವಾ ಈಗ ಏನು ಬದಲಾವಣೆ ಕಾಣ್ತಾ ಇದೆ ಈ ಮೊಬೈಲ್ನಿಂದಾಗಿ? ವಿದ್ಯಾರ್ಥಿಗಳು ಕೊರೋನಾ ಸಮಯದಲ್ಲಿ ಅವರಿಗೆ ಅನಿವಾರ್ಯ ಆಯಿತು. ನಾವು ಪೋಷಕರಿಗೆ ಹೇಳಿದ್ದೇವೆ ವಿದ್ಯಾರ್ಥಿಗಳಿಗೆ ಮೊಬೈಲ್ ಕೊಡಿ, ಆನ್ಲೈನ್ ಕ್ಲಾಸ್ಗಳನ್ನು ಮಾಡ್ತೇವೆ ಅಂತ. ಆದರೆ ತದನಂತರ ಕೊರೋನಾ ಸ್ವಲ್ಪ ದೂರ ಆದ ನಂತರ ಕೂಡ ವಿದ್ಯಾರ್ಥಿಗಳು ಮೊಬೈಲಿಂದ ದೂರ ಹೋಗುವುದಕ್ಕೆ ಅವರ ಮನಸ್ಸು ಹೋಗಲಿಲ್ಲ. ಯಾಕೆಂತಂದರೆ ಅವರು ಕೊರೋನಾ ಸಮಯದಲ್ಲಿ ಮೊಬೈಲಿಗೆ ಅವರು ಬದ್ಧರಾಗಿ ಅದರಲ್ಲಿ ಅವರ ಆಸಕ್ತಿ ಮುಂದುವರಿದು. ಆನಂತರ ನಾವು ಮತ್ತೊಂದು ಸಮಯದಲ್ಲಿ ಕೊರೋನಾ ಪೂರ್ವ ಕಾಲದಲ್ಲಿ, ಕೊರೋನಾ ಉತ್ತರ ಕಾಲದಲ್ಲಿ ಮಕ್ಕಳಿಗೆ ನಾವು ಮೊಬೈಲ್ ಕೊಡಬೇಡಿ ಅಂತ ನಾವು ವಿದ್ಯಾರ್ಥಿಗಳಲ್ಲಿ ಮತ್ತು ಪೋಷಕರಲ್ಲಿ ನಾವು ರಿಕ್ವೆಸ್ಟ್ ಮಾಡುವಂಥ ಪರಿಸ್ಥಿತಿ ಬಂತು. ಆದರೆ ವಿದ್ಯಾರ್ಥಿಗಳನ್ನು ಮಾನಸಿಕವಾಗಿ ಅವರಿಗೆ ಬೇರೆ ಬೇರೆ ರೀತಿಯ ತರಬೇತಿಗಳನ್ನು ಕೊಡ್ತಾ ಅವರ ಮನಪರಿವರ್ತನೆ ಮಾಡುವಂಥದ್ದು
ನಮ್ಮ ವಿದ್ಯಾರ್ಥಿಗಳಿಗೆ ಅದು ಸಾಧ್ಯ ಆಯಿತು ಅಂತ ನಾನು ಭಾವಿಸ್ತೇನೆ. ಒಟ್ಟಾರೆಯಾಗಿ ಮಕ್ಕಳ ಸಾಧನೆಗೆ ಬೇರೆ ಬೇರೆ ವಿಭಾಗದ ಉಪನ್ಯಾಸಕರು ಪ್ರಯತ್ನವನ್ನು ಪಟ್ಟಿದ್ದಾರೆ. ಈ ಪ್ರಯತ್ನ ಹೇಗಿತ್ತು ಸರ್? ಅಂದರೆ ಈಗ ಮಕ್ಕಳಿಗೋಸ್ಕರ ಏನಾದರೂ ಹೊಸ ಟ್ರೈನಿಂಗ್ ಪ್ರೋಗ್ರಾಮ್ಗಳನ್ನು ಕೊಡುವಂಥದ್ದು ಆ ಥರ ಏನಾದರೂ ಇತ್ತ? ವಿದ್ಯಾರ್ಥಿಗಳಿಗೆ ಅವರ ಪರ್ಫಾರ್ಮೆನ್ಸ್ ಲೆವೆಲ್ ಹೇಗಿದೆ ಅಂತ ನೋಡೋದಕ್ಕೆ ಸಾಮಾನ್ಯವಾಗಿ ಇಲಾಖೆಯಿಂದ ಮಾಡುವಂಥ ಪರೀಕ್ಷೆಗಳನ್ನೇ ನಾವು ನಂಬಿಕೊಂಡಿರಲಿಲ್ಲ. ಬದಲಾಗಿ ನಾವು ವೈಯಕ್ತಿಕವಾಗಿ ಉಪನ್ಯಾಸಕರು ಕ್ಲಾಸಿನಲ್ಲಿ ಕ್ಲಾಸ್ ಟೆಸ್ಟ್ಗಳನ್ನು ಮಾಡ್ತಾ ಇದ್ದೆವು. ಅದೇ ಥರ ಶೈಕ್ಷಣಿಕವಾಗಿ ಹಿಂದುಳಿದಂಥ ವಿದ್ಯಾರ್ಥಿಗಳಿಗೆ ಕ್ಲಾಸಿನ ಸಮಯ ಆದ ನಂತರ ಸಂಜೆ ಅಥವಾ ಬೆಳಿಗ್ಗೆ ಬೇಗನೆ ಅವರಿಗೆ ತರಬೇತಿಯನ್ನು ಕೊಡುವಂಥದ್ದು. ಮತ್ತು ಸಾಮಾನ್ಯವಾಗಿ ವಿದ್ಯಾರ್ಥಿಗಳು ನಮ್ಮ ಕೈಗೆ ಸಿಗದೇ ಇದ್ದಾಗ ಅವರ ಪೋಷಕರ ಮೊರೆ ಹೋಗುವಂಥದ್ದು ನಮಗೆ ಅನಿವಾರ್ಯವಾಗ್ತದೆ. ಹಾಗಾಗಿ ಒಂದಷ್ಟು ಶೇಕಡಾವಾರು ವಿದ್ಯಾರ್ಥಿಗಳನ್ನು ನಾವು ಅವರ ಪೋಷಕರನ್ನು ಮಾತಾಡಿ ಪೋಷಕರ ಸಭೆಯನ್ನು ಕರೆಯುವ ಮೂಲಕ ಆ ಮೂಲಕವಾಗಿ ಬೇರೆ ಬೇರೆ ರೀತಿಯಲ್ಲಿ ನಾವು ಒಂದು ನೆಟ್ವರ್ಕಲ್ಲಿ ಒಂದು ಕೆಲಸ ಮಾಡಿದ್ದೇವೆ ಎನ್ನುವಂಥದ್ದು. ಕಳೆದ ಬಾರಿಗಿಂತ ಈ ಬಾರಿಯ ಫಲಿತಾಂಶ ಹೇಗಿದೆ ಕಾಲೇಜಿನದ್ದು? ಕಳೆದ ಬಾರಿಗೆ ಹೋಲಿಸಿದಾಗ ಈ ಬಾರಿಯ ಫಲಿತಾಂಶ ಅದು ತುಂಬ ಆಶಾದಾಯಕವಾಗಿದೆ. ಮತ್ತು ನಾವು ಒಂದು ಶೈಕ್ಷಣಿಕವಾಗಿ ಒಂದು ಐತಿಹಾಸಿಕವಾದಂಥ ಸಾಧನೆಯನ್ನು ಮಾಡಿದ್ದೇವೆ. ಹೇಳಿ ಕೇಳಿ ವಿವೇಕಾನಂದ ವಿದ್ಯಾಸಂಸ್ಥೆ ಅದು ಸಮೃದ್ಧ ಶೈಕ್ಷಣಿಕ ಇತಿಹಾಸವನ್ನುಳ್ಳಂತಹ ಸಂಸ್ಥೆ. ಈ ಸಂಸ್ಥೆಯಲ್ಲಿ ಈ ವರ್ಷದ ಫಲಿತಾಂಶ ಕಲಾ ವಿಭಾಗದಲ್ಲಿ ಒಟ್ಟು 35 ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದಿದ್ದಾರೆ. ಅದರಲ್ಲಿ 10 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನನ್ನು ಪಡೆದಿದ್ದಾರೆ. ಕಾಮರ್ಸಿನಲ್ಲಿ 218 ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದು ಅದರಲ್ಲಿ 107 ಮಕ್ಕಳು ಡಿಸ್ಟಿಂಕ್ಷನ್ನಲ್ಲಿ ಪಾಸಾಗಿದ್ದಾರೆ. ಸೈನ್ಸಿನಲ್ಲಿ 418 ಮಕ್ಕಳಿದ್ದಾರೆ, ಅದರಲ್ಲಿ 224 ವಿದ್ಯಾರ್ಥಿಗಳು, ಅಂದರೆ ಒಟ್ಟು 671 ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದಿದ್ದು. ನಾವು ಸಂತೋಷ ಯಾಕೆ ಪಡಬೇಕು ಅಂತಂದರೆ, ಹೆಮ್ಮೆ ಯಾಕೆ ಪಡ್ತೇವೆ ಅಂತಂದರೆ 671 ವಿದ್ಯಾರ್ಥಿಗಳಲ್ಲಿ ಅರ್ಧಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ನಲ್ಲಿ, ಅಂದರೆ 341 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನಲ್ಲಿ ಪಾಸಾಗಿದ್ದಾರೆ. ಅದೇ ರೀತಿಯಲ್ಲಿ 289 ಮಕ್ಕಳು ಫಸ್ಟ್ ಕ್ಲಾಸಲ್ಲಿ ಪಾಸಾಗಿದ್ದಾರೆ. ಒಟ್ಟು ನಮ್ಮ ವಿವೇಕಾನಂದ ಪದವಿ ಪೂರ್ವ ಕಾಲೇಜಿನ ರಿಸಲ್ಟ್ ಅದು 99.25 ಫಲಿತಾಂಶ ಇದೆ. ಇದು ನಮ್ಮ ತಾಲೂಕಿಗೆ, ಪುತ್ತೂರು ತಾಲೂಕಿಗೆ ಕಂಪೇರ್ ಮಾಡಿದಾಗ ಅಗ್ರಸ್ಥಾನದ ಫಲಿತಾಂಶ ಎನ್ನುವಂಥ ಹೆಮ್ಮೆ ಇದೆ. ಸರ್, ಈ ಸಾಧನೆ ಹೀಗೆ ಮುಂದುವರಿಲಿ ಅಂತ ನಾವು ಆಶಿಸ್ತೇವೆ. ಈಗ ಸಾಧನೆ ಮಾಡಿರುವಂತಹ ವಿದ್ಯಾರ್ಥಿಗಳ ಒಂದು ವೈಯಕ್ತಿಕ ಸಾಧನೆಯ ಬಗ್ಗೆ ನಮಗೆ ಹೇಳ್ಬೋದಾ? ಆದಂತಹ ಸಾಧನೆ ಅದು ಉಪನ್ಯಾಸಕರಾದಂಥ ನಮ್ಮ ವೈಯಕ್ತಿಕವಾದಂಥ ಸಾಧನೆ ಅಂತ ನಾನು ಭಾವಿಸ್ತೇನೆ. ಯಾಕೆಂತಂದರೆ ವಿದ್ಯಾರ್ಥಿಗಳ ಯಶಸ್ಸು ಅದನ್ನು ನಮ್ಮ ಮೂಲಕ ಅದನ್ನು ಅಳತೆ ಮಾಡಲಿಕ್ಕೆ ಸಾಧ್ಯ ಎನ್ನುವಂಥದ್ದು. ವಿಜ್ಞಾನ ವಿಭಾಗದಲ್ಲಿ ಲಕ್ಷ್ಮಿ ಇವರು 592 ಅಂಕಗಳನ್ನು ಪಡೆದು ಅವರು ರಾಜ್ಯಕ್ಕೆ 5ನೇ ರ್ಯಾಂಕನ್ನು ಪಡೆದಿದ್ದಾರೆ. ಇದು ತಾಲೂಕಿನಲ್ಲಿ ಟಾಪರ್ ಅಂತ ಈಗಾಗಲೇ ತಿಳಿದು ಬಂದಿದೆ. ಅದೇ ರೀತಿಯಲ್ಲಿ ವಾಣಿಜ್ಯ ವಿಭಾಗದಲ್ಲಿ ಆದಿತ್ಯನಾರಾಯಣ್ 595 ಅಂಕಗಳನ್ನು ಪಡೆದಿದ್ದಾನೆ. ಇದು ನಮ್ಮ ರಾಜ್ಯಕ್ಕೆ 3ನೇ ರ್ಯಾಂಕ್ ಆಗಿದೆ ಮತ್ತು ತಾಲೂಕಿನಲ್ಲಿ ಟಾಪರ್ ಆಗಿದ್ದಾನೆ. ಕಲಾ ವಿಭಾಗದಲ್ಲಿ ಮಂಜುಶ್ರೀ ಅವರು 591 ಅಂಕಗಳನ್ನು ಪಡೆದಿದ್ದಾರೆ. ಇದು ನಮ್ಮ ತಾಲೂಕಿಗೆ ಪ್ರಥಮ ಮತ್ತು ರಾಜ್ಯದಲ್ಲಿ 3rd ರ್ಯಾಂಕನ್ನು ಪಡೆದಿದ್ದಾರೆ. ಸುಮಾರು 20 ವಿದ್ಯಾರ್ಥಿಗಳು 585ಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದಂಥದ್ದು ನಮ್ಮ ಫಲಿತಾಂಶದ ಇನ್ನೊಂದು ವಿಶೇಷ. ಅದೇ ರೀತಿಯಲ್ಲಿ ವಿದ್ಯಾರ್ಥಿಗಳು ಏನು ವೈಯಕ್ತಿಕವಾದಂಥ ಸಾಧನೆಯನ್ನು 4 ಜನ ಮಾಡಿದಾರೋ ಅವರು ಕೇವಲ ಪಠ್ಯದಲ್ಲಿ ಮಾತ್ರವಲ್ಲದೆ ಪಠ್ಯೇತರ ಚಟುವಟಿಕೆಗಳಲ್ಲೂ ಕೂಡ ತಮ್ಮನ್ನು ತೊಡಗಿಸಿಕೊಂಡದ್ದು ವಿವೇಕಾನಂದ ವಿದ್ಯಾಸಂಸ್ಥೆಗಳು ವಿದ್ಯಾರ್ಥಿಗಳನ್ನು ಸಮಗ್ರವಾಗಿ ಬೆಳೆಸ್ತದೆ ಎನ್ನುವುದಕ್ಕೆ ಒಂದು ಮಾನದಂಡವಾಗಿ ಪರಿಣಮಿಸಿದೆ ಅಂತ ಭಾವಿಸ್ತೇನೆ. ಧನ್ಯವಾದಗಳು ಸರ್. ಅದೇ ರೀತಿ ಕಂಗ್ರ್ಯಾಚುಲೇಷನ್. ಈ ಒಂದು ಸಂಭ್ರಮ ಹೀಗೆ ಮುಂದುವರಿಯಲಿ, ಮುಂದಿನ ವರ್ಷ ಅದು ಇನ್ನಷ್ಟು ಹೆಚ್ಚಾಗಲಿ ಅಂತ ಕೇಳ್ಕೊಳ್ತಾ, ಅದೇ ರೀತಿಯಾಗಿ ಮುಖ್ಯವಾಗಿ ನಾವಿವತ್ತು ಮಾತಾಡಬೇಕಾಗಿರುವಂಥದ್ದು ವಿವೇಕಾನಂದ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರು ಮಹೇಶ್ ನಿಟಿಲಾಪುರ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ಎಷ್ಟು ಖುಷಿ ಆಗ್ತಾ ಇದೆ ನಿಮ್ಮ ವಿದ್ಯಾಸಂಸ್ಥೆ ಈ ಒಂದು ಸಾಧನೆಯನ್ನು ಮಾಡಿದೆ? ಖಂಡಿತ ತುಂಬ ಖುಷಿ ಆಗ್ತಾ ಇದೆ. ಹಿರಿಯರು ಹಾಕಿಕೊಟ್ಟಂಥ ಮಾರ್ಗದರ್ಶನ, ಕೋವಿಡ್ ನಂತರ 2 ವರ್ಷಗಳಲ್ಲಿ ಮಕ್ಕಳು ಪಟ್ಟಂಥ ಎಫರ್ಟ್, ಅಂದರೆ ಅವರು SLCಯಲ್ಲಿದ್ದಾಗ ಅವರ ಆ್ಯಕ್ಚುಯಲ್ ಪರ್ಫಾರ್ಮೆನ್ಸ್ ಹೌದಾ ಅಲ್ವ ಒಂದು ಸಣ್ಣ ಗೊಂದಲ ಅವರಿಗೂ ಇರ್ತಾಯಿತ್ತು, ನಮಗೂ ಇರ್ತಾಯಿತ್ತು. ಬಟ್ ಅದನ್ನೆಲ್ಲ ಮೀರಿ ಅವರು 2 ವರ್ಷದಲ್ಲಿ ಕಷ್ಟಪಟ್ಟಿದ್ದಾರೆ. ನಮ್ಮಲ್ಲಿರುವಂಥ ಸೀನಿಯರ್ ಫ್ಯಾಕಲ್ಟಿಗಳಿರ್ಬೋದು, ಅವರಿಗೆ ತುಂಬ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಗೈಡೆನ್ಸ್ ಮಾಡಿದ್ದಾರೆ. ಆ ಎಲ್ಲ ಪ್ರಯತ್ನ ಮತ್ತು ಹಿರಿಯರ ಆಶೀರ್ವಾದದಿಂದ ಈ ಒಂದು ಫಲಿತಾಂಶ ಬರಲಿಕ್ಕೆ ಕಾರಣ ಆಗಿದೆ.
ವಿದ್ಯಾರ್ಥಿಗಳಾಗಲೇ ಹೇಳಿದರು ಅವರಿಗೆ ಏನು ಕ್ವಶನ್ ಪೇಪರ್ ಪ್ಯಾಟರ್ನ್ ಚೇಂಜ್ ಆಯಿತು, ಅದು ಸ್ವಲ್ಪ ಏನು ಮೊದಲಿಗೆ ಸ್ವಲ್ಪ ಟೆನ್ಷನ್ ಆಯಿತು ಅಂತ ಹೇಳಿ. ಹಾಗಿರುವಾಗ ನಿಮಗೆ ಒಬ್ಬ ಏನು ಪ್ರಾಂಶುಪಾಲರಾಗಿ ಆ ಎಲ್ಲ ಜವಾಬ್ದಾರಿಯನ್ನು ನೀವು ಹೊರಬೇಕಾಗತ್ತೆ. ಒಂದು ಸ್ಟ್ರೆಸ್ ಇರುತ್ತೆ, ಮಕ್ಕಳಿಗೆ ಇದನ್ನು ಹೇಗೆ ಕಮ್ಯುನಿಕೇಟ್ ಮಾಡಬೇಕು ಅಥವಾ ಏನು ಉಪನ್ಯಾಸಕರು ಯಾವ ರೀತಿ ಇದನ್ನು ಕಮ್ಯುನಿಕೇಟ್ ಮಾಡಬೇಕು ಅಂತ ಹೇಳಿ ಅದನ್ನು ಹೇಗೆ ನಿರ್ವಹಿಸಿದ್ರಿ? ಆದರೆ ಓವರಾಲ್ ಆಗಿ ಅದು ಹೇಗೆ ಸಮರ್ಥವಾಗಿ ಅದನ್ನು ನಿರ್ವಹಿಸೋದ್ರಲ್ಲಿ ಯಶಸ್ವಿ ಆದ್ರಿ? ಖಂಡಿತವಾಗಿ ಎಕ್ಸಾಮಿಗೆ ಒಂದು 2-3 ತಿಂಗಳಿದ್ದಾಗ ಈ ಒಂದು ಕ್ವಶನ್ ಪ್ಯಾಟರ್ನ್ ಚೇಂಜ್ ಆಯಿತು. ಮೊದಲಿಗೆ ಆತಂಕ ಆದದ್ದು ನಿಜ, ಆದರೆ ಹೊಸತಾದ ಬದಲಾವಣೆಗೆ ನಾವು ಒಗ್ಗಿಕೊಳ್ಳುವಂಥದ್ದು ಅನಿವಾರ್ಯ ಇದೆ. ಮಕ್ಕಳಿಗೆ ಯಾವುದೇ ರೀತಿಯಲ್ಲಿ ಒತ್ತಡ ತರದೆ ಆ ಹೊಸ ಪ್ಯಾಟರ್ನಿಗೆ ನಾವು ಸ್ಟಡಿ ಮಾಡಿಕೊಂಡು ವಿದ್ಯಾರ್ಥಿಗಳಿಗೆ ಅದು ಬೇಕಾದ ಕಾಪಿಯನ್ನು ತರಿಸಿಕೊಂಡು ಒಳ್ಳೆ ರೀತಿಯಲ್ಲಿ ಸಿದ್ಧತೆಗಳನ್ನು ನಾವು ಮಾಡಿಕೊಂಡಿದ್ದೇವೆ. ಮಕ್ಕಳು ಕೂಡ ಹಾಗೆ ಒಂದು ರೀತಿಯ ಎಕ್ಸಾಮ್ ಪ್ರಿಪರೇಷನ್ ಅವ್ರು ಮಾಡ್ಕೊಂಡಿರ್ತಾರೆ. ಕೊನೆಯ ಹಂತದಲ್ಲಿ ಆಬ್ಜೆಕ್ಟಿವ್ ಟೈಪ್ ಅಂತ ಬಂದಾಗ ಅದಕ್ಕೆ ಅವರು ಓದುವ ರೀತಿಯನ್ನು ಬದಲು ಮಾಡ್ಕೊಳ್ಬೇಕಾಗ್ತದೆ. ಕ್ವಶನ್ ಮಧ್ಯದಿಂದ ಸಿಲೆಬಸ್ ಮಧ್ಯದಿಂದ ಕ್ವಶನ್ ಬರುವಂಥ ಸಾಧ್ಯತೆಗಳು ಇರ್ತಾಯಿತ್ತು. ಅದೆಲ್ಲವನ್ನು ಕೂಡ ಅವರು ಸ್ಟಡಿ ಮಾಡ್ಕೊಂಡಿದ್ದಾರೆ. ಲೆಕ್ಚರ್ಸ್ ಅದಕ್ಕೆ ಸರಿಯಾದ ಗೈಡೆನ್ಸನ್ನು ಮಾಡಿದ್ದಾರೆ. ಸರ್, ಈಗ ಮಕ್ಕಳು ಅವರು ಏನು ಅವರ ಶೈಕ್ಷಣಿಕ ಮಾತ್ರ ಅಲ್ಲ, ಬೇರೆ ಬೇರೆ ಕ್ಷೇತ್ರದಲ್ಲಿ ಕೂಡ ಸಾಧನೆ ಮಾಡಿದಂತಹ ಸಾಧಕರು ಇವರು. ಇವತ್ತು ರ್ಯಾಂಕ್ ಪಡೆದಿರುವಂತಹ ಮಕ್ಕಳು. ಈ ಒಂದು ಸಪೋರ್ಟ್ ವಿದ್ಯಾಸಂಸ್ಥೆಯಿಂದ ಯಾವತ್ತೂ ಸಿಗ್ತಾ ಇರಬೇಕು. ನೀವು ಯಾವ ರೀತಿ ಮಕ್ಕಳನ್ನು ಎರಡೂ ರೀತಿಯಲ್ಲಿ ಅವರನ್ನು ಒಂದು ಸಾಧನೆಯ ಹಾದಿಯಲ್ಲಿ ಮುಂದುವರಿಸಬೇಕು ಅಂತ ಹೇಳಿದ್ರೆ ಒಂದಷ್ಟು ಕಷ್ಟ ಇದೆ. ಅದು ಹೇಗೆ ನಿರ್ವಹಿಸ್ತಾ ಹೋದ್ರಿ? ಎಲ್ಲ ರೀತಿಯಲ್ಲಿ ಅವರಿಗೆ ಹೇಗೆ ಪ್ರೋತ್ಸಾಹವನ್ನು ಕೊಡ್ತಾ ಹೋದ್ರಿ? ನಮಗೆಲ್ರಿಗೂ ಗೊತ್ತಿರುವ ಹಾಗೆ ಅದೊಂದು ವಿದ್ಯಾರ್ಥಿಗಳಿದಿರ್ಬೋದು ಅಥವಾ ಯಾವುದೇ ಒಬ್ಬ ವ್ಯಕ್ತಿದಿರ್ಬೋದು, ಅದು ಮೈಂಡ್ ಸೆಟ್. ಅದು ಎಲ್ಲಿ ಎಲ್ಲ ರೀತಿಯಲ್ಲಿ ಕೆಲಸ ಮಾಡ್ತಾ ಇರ್ತಾನೆ ಅವು ಎಲ್ಲ ಕಡೆಯಲ್ಲಿ ಅಚೀವ್ ಮಾಡ್ತಾನೆ. ತುಂಬ ಆರಾಮದಲ್ಲಿ ಇರುವವನು ಆರಾಮದಲ್ಲಿ ಇರಲಿಕ್ಕೆ ಬಯಸ್ತಾನೆ. ನಮ್ಮ ಇವತ್ತು ಸಾಧನೆ ಮಾಡಿದಂಥ ಎಲ್ಲ ವಿದ್ಯಾರ್ಥಿಗಳು ನೋಡಿ ಎಲ್ಲ ಕ್ಷೇತ್ರದಲ್ಲಿದ್ದಾರೆ. ಸ್ಪೋರ್ಟ್ಸ್ ಇರ್ಬೋದು, ಕಲ್ಚರಲ್ ಇರ್ಬೋದು. ಅದರ ಜೊತೆಗೆ ಆ ಕಾರಣಕ್ಕಾಗಿ ನಂದು ಅಕಾಡೆಮಿಕ್ ಹಿಂದೆ ಬಿತ್ತು ಅಂತ ಹೇಳುವಂಥ ವಿದ್ಯಾರ್ಥಿಗಳು ಖಂಡಿತ ಅಲ್ಲ. ಅವರು ಅಲ್ಲಿ ಕೂಡ ಸಾಧನೆ ಮಾಡಿ ತೋರಿಸಿದ್ದಾರೆ. ಭಾಳಷ್ಟು ವಿದ್ಯಾರ್ಥಿಗಳು 1-2 ಅಂಕಗಳಿಂದ ಡಿಸ್ಟಿಂಕ್ಷನ್ ತಪ್ಪಿರ್ಬೋದು ಅಥವಾ 1-2 ಅಂಕಗಳ ಹಿಂದೆ ಬಿದ್ದಿರ್ಬೋದು. ತುಂಬ ವಿದ್ಯಾರ್ಥಿಗಳು ನಮ್ಮಲ್ಲಿ ನಂಬರ್ ಆಫ್ ಡಿಸ್ಟಿಂಕ್ಷನ್ ನೀವು ನೋಡಿದಾಗ ತುಂಬ ವಿದ್ಯಾರ್ಥಿಗಳು ಸ್ಪೋರ್ಟ್ಸ್ ಇರ್ಬೋದು, ಕಲ್ಚರ್ ಇರ್ಬೋದು, ಅದರ ಜೊತೆಗೆ ಅಕಾಡೆಮಿಕ್ ಕೂಡ ಅಚೀವ್ ಮಾಡಿ ತೋರಿಸಿದ್ದಾರೆ. ಸರ್, ಈಗ ವಿದ್ಯಾರ್ಥಿಗಳು ಮಾತ್ರ ಅಲ್ಲದೆ ಅವರ ಪೋಷಕರ ಜೊತೆಗಿನ ಒಂದು ಬಾಂಧವ್ಯ ಕೂಡ, ಅವರ ಜೊತೆಗಿನ ಒಂದು ಕಾನ್ವರ್ಸೇಷನ್, ಕಮ್ಯುನಿಕೇಷನ್ ನಿಮಗೆ ಯಾವತ್ತೂ ಹೆಲ್ಪ್ ಆಗುವಂಥದ್ದು. ಹಾಗಾಗಿ ಪೋಷಕರ ಜೊತೆ ಯಾವ ರೀತಿಯಾದಂಥ ಒಂದು ಕಮ್ಯುನಿಕೇಷನನ್ನು ಇಟ್ಕೊಂಡಿದ್ರಿ ಮಕ್ಕಳ ಎಜುಕೇಷನ್ನ ವಿಷಯವಾಗಿ? ನಾನು ಈಗಾಗಲೇ ಹೇಳಿದಾಗೆ 1965ರಲ್ಲಿ ಇದು ಪ್ರಾರಂಭ ಆದಂಥ ಸಂಸ್ಥೆ. ನಿಮ್ಗೆ ಗೊತ್ತೇ ಇರ್ಬೋದು, ಸುಮಾರು 800-900 ಅಡ್ಮಿಷನ್ ನಮಗೆ ಪ್ರತಿ ವರ್ಷ ಆಗ್ತದೆ. ಆ ಸಂದರ್ಭದಲ್ಲಿ ನಾವು ಬೇರೆ ಬೇರೆ ಪ್ರಯೋಗಗಳನ್ನು ಮಾಡಿ ಕಂಡುಕೊಂಡ ದಾರಿ ಏನು ಅಂತ ಹೇಳಿದರೆ ಒಂದು ಸಣ್ಣ ಯೂನಿಟ್ ಆಗಿ ಮಾಡ್ಕೊಳ್ತೇವೆ. ಪ್ರತಿ ಕ್ಲಾಸಿಗೆ 2 ಕ್ಲಾಸ್ ಟೀಚರ್ ಇರ್ತಾರೆ, ಮೆಂಟರ್ ಅಂತ ಇರ್ತಾರೆ. ಪ್ರತಿ ಮೆಂಟರಿಗೆ ಒಬ್ಬರು 30-35 ಮಕ್ಕಳ ಹಾಗೆ ನಾವು ಅದನ್ನು ಡಿವೈಡ್ ಮಾಡಿ ಕೊಡ್ತೇವೆ ಅವರಿಗೆ. ಅವರು ಇಂಡಿವಿಜುವಲ್ ಅಟೆನ್ಷನ್ ಅಂತ ತಗೊಳ್ತಾರೆ. ಇದರಲ್ಲಿ ಯಾವುದೇ ರೀತಿಯ ರಾಜಿ ಮಾಡೋ ಪ್ರಶ್ನೆ ಇಲ್ಲ. ಅವರ ಪರ್ಸನಲ್ ವ್ಯವಹಾರಗಳಿರ್ಬೋದು ಅಥವಾ ಅಕಾಡೆಮಿಕ್ ಇರ್ಬೋದು. ಮಕ್ಕಳು ಯಾವುದೇ ರೀತಿ ಸಮಸ್ಯೆಗಳಿದ್ದಾಗ ಮುಕ್ತವಾಗಿ ಮಾತಾಡಿಕೊಳ್ಳುವಂಥ ವ್ಯವಸ್ಥೆ. ಅದೇ ರೀತಿ ಎಲ್ಲ ಮೆಂಟರ್ಸ್ ಕೂಡ ಅವರ ಪೇರೆಂಟ್ಸ್ ಜೊತೆಗೆ ಕಮ್ಯುನಿಕೇಟ್ ಮಾಡುವಂಥದ್ದು. ಪೇರೆಂಟ್ಸ್ ಯಾವುದೇ ಸಂದರ್ಭದಲ್ಲಿ ನಮ್ಮ ಲೆಕ್ಚರ್ಸ್ ಜೊತೆಗೆ ಮಾತುಕತೆ ಮಾಡುವಂಥ ಒಂದು ವ್ಯವಸ್ಥೆಗಳು ಇರ್ತಾಯಿತ್ತು. ಅದರ ಒಂದು ರಿಸಲ್ಟ್ ಈ ಓವರಾಲ್ ನಮ್ಮ ಅಕಾಡೆಮಿಕ್ ರಿಸಲ್ಟ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸರ್, ಕೊರೋನಾದಿಂದಾಗಿ ಮಕ್ಕಳ ವಿದ್ಯಾಭ್ಯಾಸದ ಮೇಲೆ ಹೇಗೆ ಪರಿಣಾಮ ಬಿದ್ದಿದೆ ಸರ್? ಅಂದರೆ ಈಗ ಒಂದು ಆನ್ಲೈನ್ ಎಜುಕೇಷನ್ ಅಂತ ಬಂತು. ಆನ್ಲೈನ್ ಎಜುಕೇಷನ್ ಒಂದು ಟೈಮಲ್ಲಿ ವಿದ್ಯಾಸಂಸ್ಥೆಗಳೇ ಹೇಳಿದ್ದು ಆನ್ಲೈನ್ ಎಜುಕೇಷನ್ ಹತ್ರ ಹೋದರು. ಆದರೆ ಮತ್ತೆ ಅದರ ಪರಿಣಾಮ ಅಂದರೆ ಪುನಃ ಕಾಲೇಜಿಗೆ ಬಂದಾಗ ಅದು ಯಾವತ್ತಾದರೂ ಎಫೆಕ್ಟ್ ಆಗಿದೆ? ಬಹುಶಃ ನಾವು ಅದನ್ನು 2 ರೀತಿ ಡಿಫೈನ್ ಮಾಡ್ಬೋದು ಏನೋ. ಒಂದು ಆನ್ಲೈನ್ ಕೋವಿಡ್ ಸಂದರ್ಭದಲ್ಲಿ ಆನ್ಲೈನಿಗೆ ನಾವು ಮೊರೆ ಹೋಗಬೇಕಾಗಿ ಬಂತು. ಆಗ ನಮ್ಮ ರಿಯಲ್ ಎಜುಕೇಷನ್ ಪ್ಯಾಟರ್ನ್ ಏನಿದೆ ಅಷ್ಟು ಎಫೆಕ್ಟಿವ್ ಆಗೋದಿಲ್ಲ ಎನ್ನುವುದು ಒಂದು. ಇನ್ನೊಂದು, ಆ ಒಂದು 2-3 ವರ್ಷ ಅನಿವಾರ್ಯವಾಗಿ ಮಕ್ಕಳೇನು ಮೊಬೈಲಿಗೆ ಬಂದಿರ್ತಾರೆ. ಆ ಮೊಬೈಲಿಂದ ಹೊರಗೆ ಬರುವಂಥದ್ದು ಇನ್ನೊಂದು ಆ್ಯಂಗಲ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬಟ್ ನಮ್ಮ ಮಕ್ಕಳು ಒಳ್ಳೆ ರೀತಿಯಲ್ಲಿ ಅದನ್ನು ತಗೊಂಡಿದ್ದಾರೆ. ಎಷ್ಟು ಮೊಬೈಲನ್ನು ಯೂಸ್ ಮಾಡ್ಕೊಳ್ಬೇಕು ಅಷ್ಟೇ ಮಾಡ್ಕೊಂಡಿದ್ದಾರೆ. ನಮ್ಮ ಕಾಲೇಜಲ್ಲಿ ಕೂಡ ಲೆಕ್ಚರ್ಸು ಅದನ್ನು ಹೇಳ್ತಾರೆ, ಎಲ್ಲ ಲೆಕ್ಚರ್ಸು ಕೂಡ ಮೊಬೈಲಿಗೆ ಅಡಿಕ್ಟ್ ಆಗೋದನ್ನು ಅವಾಯ್ಡ್ ಮಾಡಬೇಕೆನ್ನುವ ಕಾರಣಕ್ಕಾಗಿ. ಹಾಗಾಗಿ ಅಕಾಡೆಮಿಕ್ ಅವರಿಗೆ ಪರ್ಫಾರ್ಮೆನ್ಸಿಗೆ ಎಷ್ಟು ಯೂಸ್ ಮಾಡ್ಕೊಳ್ತಾರೆ ಅದು ಮಾತ್ರ ನೋಡಿಕೊಂಡು ಬಾಕಿದನ್ನು ಕಡಿಮೆ ಮಾಡ್ಕೊಂಡಿದ್ದಾರೆ. ಅದರ ಪರಿಣಾಮ ಇದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸರ್, ಈಗ ಸಾಧನೆ ಮಾಡಿದಂತಹ ವಿದ್ಯಾರ್ಥಿಗಳಿದ್ದಾರೆ, ಇನ್ನೊಂದು ಕಡೆ ಫಲಿತಾಂಶ ಅಷ್ಟು ಏನು ಎಕ್ಸ್ಪೆಕ್ಟ್ ಮಾಡಿದ ರೀತಿಯಲ್ಲಿ ಬಂದಿರೋದಿಲ್ಲ ಅಥವಾ ಒಂದು ಅವರಿಗೆಲ್ಲೋ ಒಂದು ಆ ಕಾನ್ಫಿಡೆನ್ಸ್ ಇರೋದಿಲ್ಲ, ಏನೋ ತುಂಬ ಕಡಿಮೆ ಬಂತು ಅಂತ ಹೇಳಿ. ಅಂತಹ ವಿದ್ಯಾರ್ಥಿಗಳಿಗೆ ಏನು ಕಿವಿ ಮಾತು ಹೇಳೋದಕ್ಕೆ ಇಷ್ಟಪಡ್ತೀರಾ? ಖಂಡಿತವಾಗಿ ಬಹುಶಃ ಎಲ್ಲ ಹಿರಿಯರು ಹೇಳೋ ಮಾತಿದೆ. ಶೈಕ್ಷಣಿಕ ಒಂದು ಫಲಿತಾಂಶ ಏನಿದೆ ಅದು 1 ವರ್ಷ 2 ವರ್ಷ, ಲೈಫ್ ಎನ್ನುವುದು ಬೇರೆ.
ಹಾಗಾಗಿ ನೀವು ಇಲ್ಲಿ ಏನು ಅಚೀವ್ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ, ಬೇರೆ ಕ್ಷೇತ್ರದಲ್ಲಿ ಖಂಡಿತ ನೀವು ಅಚೀವ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದನ್ನು ಮುಕ್ತವಾಗಿ ನೀವು ಹಂಚಿಕೊಳ್ಳಿ, ಲೆಕ್ಚರ್ಸ್ ಜೊತೆ ಹಂಚಿಕೊಳ್ಳಿ, ಪೇರೆಂಟ್ಸ್ ಜೊತೆ ಹಂಚಿಕೊಳ್ಳಿ. ಇದರ ಜೊತೆಗೆ ನಾನು ಪೇರೆಂಟಿಗೂ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಯಾವುದೋ ಕಾರಣಕ್ಕೂ ಅಂಕಗಳು ಕಡಿಮೆ ಬಂದಿದೆ ಅಥವಾ ಫೈಲ್ ಆಗಿದ್ದಾರೆ ಅಂಥ ಮಕ್ಕಳಿಗೆ ಜೋರು ಮಾಡಲಿಕ್ಕೆ ಹೋಗಬೇಡಿ, ಯಾವುದೇ ರೀತಿಯ ಆತಂಕ ಮಾಡಲಿಕ್ಕೆ ಹೋಗಬೇಡಿ. ಅವ್ರ ಜೊತೆ ಮುಕ್ತವಾಗಿ ಮಾತುಕತೆ ಮಾಡಿ. ಇದು ಕ್ಷಣಿಕ, ಈ ರಿಸಲ್ಟ್ ಏನು ಬಂದಿರ್ಬೋದು ಅದು ಕ್ಷಣಿಕ. ಅದ ನಂತರ ಅವರು ಬೇರೆ ರೀತಿಯಲ್ಲಿ ಅಚೀವ್ ಮಾಡಲಿಕ್ಕೆ ಸಾಧ್ಯ ಇದೆ. 1 ವರ್ಷ ಹೋಯಿತು ಎನ್ನುವುದರ ಬಗ್ಗೆ ವರಿ ಮಾಡೋದು ಬೇಡ. ಇನ್ನಷ್ಟು ಎಕ್ಸಾಮ್ ಬರೀಲಿಕ್ಕೆ ಅವಕಾಶಗಳನ್ನು ಸರ್ಕಾರ ಮಾಡಿಕೊಡ್ತದೆ. ಅದರಲ್ಲಿ ಅವರು ಎಕ್ಸಾಮ್ ಬರೀತಾರೆ. ಖಂಡಿತವಾಗಿ ಈ ಮಕ್ಕಳ ಜೊತೆಗೆ ಅವರು ಕೂಡ ಸಾಕ್ತಾರೆ, ಯಾವುದೇ ರೀತಿಯ ತೊಂದರೆಗಳಾಗುವುದಿಲ್ಲ. ಪೇರೆಂಟ್ಸ್ ಇದನ್ನು ಅರ್ಥ ಮಾಡಿಕೊಳ್ಬೇಕು ಮತ್ತು ಮಕ್ಕಳು ಕೂಡ ಅದನ್ನು ಅರ್ಥ ಮಾಡಿಕೊಂಡು ಮುಂದುವರಿಬೇಕು. ಯಾವುದೇ ಆತಂಕ ಇದ್ದರೆ ನಮ್ಮ ಜೊತೆ ಮುಕ್ತವಾಗಿ ಮಾತುಕತೆ ಮಾಡಲಿ. ಧನ್ಯವಾದಗಳು ಸರ್. ಈ ಸಾಧನೆ ಹಾಗೆ ಮುಂದುವರಿಲಿ ಅಂತ ಸುದ್ದಿ ತಂಡದ ಆಶಯ. ಧನ್ಯವಾದಗಳು. ಹೇಗಿದೆ ಅಂತ ನೀವು ನೋಡಿದ್ರಿ, ಆ ಮಕ್ಕಳ ಸಂತೋಷ ಆಗಿರ್ಬೋದು, ಅದೇ ರೀತಿಯಾಗಿ ಉಪನ್ಯಾಸಕರ ಸಂತೋಷ. ಇದೆಲ್ಲದಕ್ಕೂ ಕಾರಣ ಏನು ಅಂತ ಹೇಳಿದ್ರೆ ಆ ಮಕ್ಕಳ ಎಫರ್ಟ್, ಅದೇ ರೀತಿಯಾಗಿ ಉಪನ್ಯಾಸಕರ ಮಾರ್ಗದರ್ಶನ, ಅದೇ ರೀತಿಯಾಗಿ ಪೋಷಕರ ಮಾರ್ಗದರ್ಶನ ಕೂಡ. ಎಲ್ಲದರಿಂದ ತಾಲೂಕಿಗೆ ಇಂತಹ ಒಂದು ಸಾಧಕ ವಿದ್ಯಾರ್ಥಿಗಳನ್ನು ಕೊಡೋದಕ್ಕೆ ಸಾಧ್ಯ ಆಯಿತು ಅನ್ನೋದು ವಿದ್ಯಾಸಂಸ್ಥೆಯ ಮಾತು. ಇದು ಈ ಹೊತ್ತಿನ ವಿಶೇಷ. ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುದ್ದಿ ನ್ಯೂಸ್ ಪುತ್ತೂರು. ಸುದ್ದಿ ಚಾನಲ್, ಕ್ಷಣದ ಸುದ್ದಿಗಾಗಿ.